ರಾಮ ರಾಮ ಹರೇ. ಸೊ ಈ ಅಧ್ಯಾಯದಲ್ಲಿ ಇಷ್ಟವರೆಗೂ ಮೈತ್ರೇಯ ಮಹರ್ಷಿಗಳು ವಿದುರನಿಗೆ ಸಂಭಾಷಣೆಯನ್ನು ಮುಂದುವರಿಸಿದರು. ನನ್ನ ಪ್ರೀತಿಯ ವಿದುರನೇ, ಭೂದೇವಿಯು ಸ್ತುತಿಸಿ ಮುಗಿಸಿದರೂ ಋತು ಮಹಾರಾಜನು ಶಾಂತನಾಗಲಿಲ್ಲ. ಅತಿಯಾದ ಕ್ರೋಧದಿಂದ ಅವನ ತುಟಿಗಳು ನಡುಗುತ್ತಿದ್ದವು. ಆಗ ಭೂದೇವಿಯು ತೀವ್ರವಾಗಿ ಭಯಗೊಂಡಿದ್ದರೂ ಮನಸ್ಸು ಮಾಡಿ ಋತು ಮಹಾರಾಜನ್ನು ಒಲಿಸುವ ಸಲುವಾಗಿ ಹೀಗೆ ಹೇಳತೊಡಗಿದಳು. ನನ್ನ ಪ್ರಿಯ ಪ್ರಭುವೇ, ದಯವಿಟ್ಟು ನಿನ್ನ ಕೋಪವನ್ನು ಪೂರ್ತಿಯಾಗಿ ಶಮನಗೊಳಿಸಿಕೊಂಡು ನಾನು ವಿನಂತಿಸಿಕೊಳ್ಳುವುದನ್ನು ಸಮಾಧಾನದಿಂದ ಕೇಳು. ದಯವಿಟ್ಟು ಈ ಕಡೆಗೆ ನಿನ್ನ ಗಮನ ಹರಿಸು. ನಾನು ಬಡವಳೇ ಇರಬಹುದು, ಆದರೆ ಜೇನು ಹುಳುವು ಪ್ರತಿಯೊಂದು ಹೂವಿನಿಂದಲೂ ಮಧುವನ್ನು ಸಂಗ್ರಹಿಸುವಂತೆ ವಿದ್ವಾಂಸನಾದವನು ಎಲ್ಲ ಕಡೆಗಳಿಂದಲೂ ಜ್ಞಾನದ ಸಾರವನ್ನು ಸಂಗ್ರಹಿಸಿಕೊಳ್ಳುತ್ತಾನೆ. ಅಸ್ಮಿನ್ ಲೋಕೆ ಅಥವಾ ಮುಷ್ಮಿನ್ ಮುನಿಭಿಸ್ತತ್ವದರ್ಶಿಭಿ ದೃಷ್ಟ ಯೋಗ ಪ್ರಯುಕ್ತಾಶ್ಚ ಪುಂಸಾಂ ಶ್ರೇಯ ಪ್ರಸಿದ್ಧಯೇ. ಸಮಸ್ತ ಮಾನವ ಜನಾಂಗಕ್ಕೆ ಇಹದಲ್ಲಿ ಮಾತ್ರವಲ್ಲದೆ ಪರದಲ್ಲೂ ಒಳ್ಳೆಯದಾಗಬೇಕೆಂದು ತತ್ವದರ್ಶಿಗಳಾದ ಮಹಾಋಷಿಗಳು ಸಂತರು ಹಲವಾರು ಕಾರ್ಯಗಳನ್ನು ವಿಧಿಸಿದ್ದಾರೆ. ಅವು ಸಾರ್ವತ್ರಿಕವಾಗಿ ಜನತೆಯ ಅಭ್ಯುದಯಕ್ಕೆ ಹಿತಕಾರಿಯಾದವು. ತಾನಾತಿಷ್ಠತಿಯ ಸಮ್ಯಕ್ ಉಪಾಯಾನ್ ಪೂರ್ವದರ್ಶಿತಾನ್ ಅವರ ಶ್ರದ್ಧೆಯುಪೇತ ಉಪೇಯಾನ್ ವಿಂದತೆ ಅಂಜಸ. ಹಿಂದಿನ ಕಾಲದಲ್ಲಿದ್ದ ಹಿರಿಯ ಋಷಿಗಳು ವಿಧಿಸಿದ ನಿಯಮಗಳನ್ನು ನೀಡಿದ ಬೋಧನೆಗಳನ್ನು ಪಾಲಿಸುವ ವ್ಯಕ್ತಿಯು ಅವುಗಳನ್ನು ವಾಸ್ತವ ಉದ್ದೇಶಗಳಿಗಾಗಿ ಉಪಯೋಗಿಸಲು ಸಾಧ್ಯವಾಗುತ್ತದೆ. ಅದರಿಂದ ಅವನು ಜೀವನದಲ್ಲಿ ಬಹು ಸುಲಭವಾಗಿ ಸುಖ ಸಂತೋಷಗಳನ್ನು ಸವಿಯಬಹುದು. ಮತ್ತಿವತ್ತಿನ ಶ್ಲೋಕ ಇವತ್ತು ತಾನನಾಧೃತ್ಯ ಯೋ ವಿದ್ವಾನ್ ಅರ್ಥಾನ್ ಆರಭತೆ ಸ್ವಯಂ ತಸ್ಯ ವ್ಯಭಿಚರಂತ್ಯರ್ಥ ಆರಬ್ಧಾಶ್ಚ ಪುನಃ ಪುನಃ. ಎಂದಿಗೂ ತಿರಸ್ಕರಿಸಲಾಗದ ನಿರ್ದೇಶನಗಳನ್ನು ಹಾಕಿಕೊಟ್ಟಿರುವ ಮಹಾತ್ಮರ ಪ್ರಾಮಾಣ್ಯವನ್ನು ಪರಿಗಣಿಸದೆ ತನ್ನದೇ ಊಹಾಪೋಹಗಳ ಮೂಲಕ ತನ್ನದೇ ದಾರಿಗಳನ್ನು ತಯಾರಿಸಿಕೊಳ್ಳುವ ಅವಿವೇಕಿಯು ಮತ್ತೆ ಮತ್ತೆ ತನ್ನ ಪ್ರಯತ್ನಗಳಲ್ಲಿ ವಿಫಲನಾಗುತ್ತಾನೆ. ಸೊ ಭೂದೇವಿ ಸೊ ಅವರಿಗೆ ಸಂಪೂರ್ಣ ಧರ್ಮದ ಅರಿವಿದೆ. ಅವರಿಗೆ ಭೂದೇವಿ ಸಾಮಾನ್ಯ ವ್ಯಕ್ತಿ ಅಲ್ಲ ಅವರು. ಸೊ ಹಾಗೆ ಅವರು ನಮಗೆ ಈಗ ಈ ಒಂದು ಋತು ಮಹಾರಾಜರ ಸಂಭಾಷಣೆ ಮೂಲಕ ನಮಗೆ ತಿಳಿಸ್ಕೊಡ್ತಾ ಇರೋದು ಹೇಗೆ ನಾವು ಪೂರ್ವ ಆಚಾರ್ಯರು ಮಹಾತ್ಮರು ಅವರ ಹೆಜ್ಜೆಗಳಲ್ಲಿ ಅವರ ಕಾಲ್ನಡಿಗೆಯಲ್ಲಿ ನಾವು ಹಿಂದೆ ನಡೀಬೇಕು. ಮಹಾಜನ ಏನಗತ ಸಪಂಥ. ಮಹಾಜನ, ಸೊ ಮಹಾಜನರು ಸೊ ಶಾಸ್ತ್ರದಲ್ಲಿ ಎಷ್ಟು ಜನ ಮಹಾಜನರಿದ್ದಾರೆ ಶಾಸ್ತ್ರದಲ್ಲಿ ಹೇಳ್ತಾರೆ. ಮುಖ್ಯವಾಗಿ ಮಹಾಜನ ಯಾರನ್ನು ಪಾಲನೆ ಮಾಡ್ತಾರೆ ಮಹಾಜನರು, ಅವರು ಕೂಡ ಮಹಾಜನರೇ ಆಗ್ತಾರೆ, ಅದು ಕರೆಕ್ಟ್. ಆದರೂ ಒರಿಜಿನಲ್ ಭಾಗವತದಲ್ಲಿ 12 ಜನ ಮಹಾಜನ ಇದ್ದಾರೆ ಅಂತ. ಯಾರು ಅವರು ಮಹಾಜನರು? 12 ಜನ ಮಹಾಜನರು. ಬಲಿ ಬಲಿ ಮಹಾರಾಜ, ಬಲಿ ಮಹಾರಾಜ. ಸೀಕ್ವೆನ್ಸ್ ಅಲ್ಲಿ ಹೇಳಿದ್ರೆ ನೆನ್ಪಿಡಕ್ಕೂ ಈಸಿ, ಇಲ್ಲ ಅಂದ್ರೆ ಯಾರು ಮಿಸ್ ಆಯ್ತು ಅಂತ ಗೊತ್ತಾಗಲ್ಲ. ಬ್ರಹ್ಮ ಸ್ವಯಂಭೂ, ಆಮೇಲೆ ನಾರದ ಶಂಭು, ನಾರದ, 2 ನಾರದರು ಮಹಾಜನ.
ಅನಂತ ಕುಮಾರ, ಸನಾತನ ಮತ್ತೆ ಸಂಬಂಧ ಮೂರು ಶಂಭು. ಕುಮಾರರು. ಶಂಭು ಕರೆಕ್ಟ್. ಶಂಭು, ಮೂರು ಕುಮಾರ, ಸ್ವಯಂಭೂ, ನಾರದ, ಶಂಭು. ಆಮೇಲೆ ಬಲಿ ಕುಮಾರ, ಮಹಾರಾಜರು. ಕಪಿಲು, ಆ, ಕುಮಾರರು ಪ್ರಭು. ಕುಮಾರ. ಕುಮಾರ ಕುಮಾರರು. ಎಸ್ ಕುಮಾರರು. ಎಸ್ ಕುಮಾರ. ಕನಕ. ಆಮೇಲೆ ಕುಮಾರರಲ್ಲಿ ಕಪಿಲ. 4 ಜನ ಕುಮಾರರಿದ್ದಾರೆ. ಅವ್ರನ್ನೆಲ್ಲರೂ ಒಂದೇ ಗುಂಪಿಗೆ ಸೇರಿಸ್ಬಿಟ್ಟಿದ್ದಾರೆ. ಇಲ್ಲಾಂದ್ರೆ ಅವ್ರು 4 ಜನನು ಕೂಡ ಅಧಿಕಾರಿಗಳು. ಚತುರ್ಸನ 4 ಜನ. ಯಾರು 4 ಕುಮಾರರು? ಸನಕ, ಸನಾತನ, ಸನಂದ, ಸನಂದನ, ಸನಾತನ, ಸನತ್ ಕುಮಾರ. ಸನತ್ ಕುಮಾರ. ಇವ್ರು 4 ಜನ ಕೂಡ ಅವರು ಸನಕ, ಸನಾತನ, ಸನಂದನ, ಸನತ್ ಕುಮಾರ. 4 ಸನಂದನ, ಜನ ಕೂಡ ಅವ್ರು ಮಹಾಜನರು. ಸೊ ನೀವು ಹೇಳಿದಾಗೆ ಬ್ರಹ್ಮದಿಂದನೇ ಒಂದು ನಾವು ಗುರು ಪರಂಪರೆ ಮೂಲಕ ಕೂಡ ಹೇಳೋದು ಬ್ರಹ್ಮ ಸಂಪ್ರದಾಯ ಬರ್ತಾ ಇದೆ. ಬ್ರಹ್ಮ ಇದೆ ಸ್ವಯಂಭು ಮೊದಲಿಗೆ, ಮತ್ತೆ ನಾರದ ಹೇಳಿದ್ರಿ, ಅವರು ಕೂಡ ಅದೇ ಪರಂಪರೆಯಲ್ಲಿ ಬ್ರಹ್ಮನ ಮಗ, ಬ್ರಹ್ಮನ ಶಿಷ್ಯರಾಗಿ. ಸೊ ಬ್ರಹ್ಮ, ನಾರದ, ಮತ್ತೆ ಶಂಭು ರುದ್ರ, ಶಿವ ಸಾಕ್ಷಾತ್ ಮಹಾದೇವ. ಸೊ ಅವರಿಂದಲೂ ಒಂದು ಪರಂಪರೆ ಬರುತ್ತೆ, ರುದ್ರ ಪರಂಪರೆ. ಸ್ವಯಂಭು, ನಾರದ, ಶಂಭು, ಕುಮಾರ, 4 ಜನ ಕುಮಾರರು, ಅವರಿಂದಲೂ ಒಂದು ಸಂಪ್ರದಾಯ ಬರುತ್ತೆ. ಕುಮಾರರು ಯಾರು ಇವತ್ತು ಆ ಸಂಪ್ರದಾಯದಲ್ಲಿ ಮುಖ್ಯ ಆಚಾರ್ಯರು ಅಂತ ಹೇಳ್ತಾರೆ? ಕುಮಾರ ಸಂಪ್ರದಾಯದಲ್ಲಿ ಚೈತನ್ಯ ಮಹಾಪ್ರಭು. ಚೈತನ್ಯ ಮಹಾಪ್ರಭು. ಕುಮಾರ. ಚೈತನ್ಯ ಮಹಾಪ್ರಭು ಬರೋದು ಯಾವ ಸಂಪ್ರದಾಯದಲ್ಲಿ? ವಿಷ್ಣು ಸ್ವಾಮಿ ಆ ನಿಂಬಾರಕಾಚಾರ್ಯ. ನಿಂಬಾರ್ಕಾಚಾರ್ಯ. ಎಸ್, ನಿಂಬಾರ್ಕಾಚಾರ್ಯ. ಸೊ ಕುಮಾರ ಸಂಪ್ರದಾಯದಲ್ಲಿ ನಿಂಬಾರ್ಕಾಚಾರ್ಯ. ಸೊ ನಿಂಬಾರ್ಕಾಚಾರ್ಯ ಆಕ್ಚುಲಿ ನಿಂಬಾರ್ಕಾಚಾರ್ಯ ಅಂತ ಹೇಳ್ತಾರೆ. ಅವರು ಆಕ್ಚುಲಿ ಸಾಕ್ಷಾತ್ ಸುದರ್ಶನ. ಹೀಗೆ ನಾವು ಕೇಳೋದು ಶ್ರೀ ಸಂಪ್ರದಾಯದಲ್ಲಿ ರಾಮಾನುಜಾಚಾರ್ಯರು ಸಾಕ್ಷಾತ್ ಅನಂತಶೇಷ, ಮಧ್ವಾಚಾರ್ಯರು ಬ್ರಹ್ಮ ಸಂಪ್ರದಾಯದಲ್ಲಿ ಬಂದವರು, ಅವರು ಸಾಕ್ಷಾತ್ ಹನುಮಾನ್. ಸೊ ಹಾಗೆ ಇವರು ನಿಂಬಾರ್ಕಾಚಾರ್ಯ ಅಂದ್ರೆ ಅವರು ಸಾಕ್ಷಾತ್ ಅವರು ಸುದರ್ಶನ ಅನ್ಕೊಳ್ತೀವಿ. ಎಸ್. ಸೊ ಸ್ವಯಂಭು, ನಾರದ, ಶಂಭು, ಕುಮಾರ 4 ಆಯ್ತು. 4 ಇವರು ಕುಮಾರರಲ್ಲಿ 4 ಕುಮಾರರು ಸೇರ್ತಾರೆ. ಅವರು ಸೇರ್ತಾರಲ್ಲ ಮಹಾತ್ಮರು. ಕುಮಾರ ಆದ್ರೆ ಅವರನ್ನು ಒಂದೇ ಜನ ಅಂತ ತಗೊಳ್ತಾರೆ, ಒಟ್ಟಿಗೆ ತಗೊಳ್ತಾರೆ. ಅವ್ರೊಂದೇ ಐಡೆಂಟಿಟಿ, ಅವರವಾಗ ಜೊತೆಗೆ ಇರ್ತಾರೆ. ಯಾವಾಗ್ಲೂ ಅವರು ಒಟ್ಟಿಗೆ ಅವರು ಸಂಘದಲ್ಲೇ ಇರ್ತಾರೆ 4 ಜನ. ಹಿರಣ್ಯಾಕ್ಷ, ಹಿರಣ್ಯಕಶಿಪುನ ಅವರು ಜಯ ವಿಜಯರನ್ನ ಇದು ಮಾಡೋದು ಅವರು ಒಟ್ಟಿಗೆ ಇದ್ರು. ಸೊ ಯಾವಾಗಿದ್ರು ಅವ್ರು ಒಟ್ಟಿಗೆ, ಅವರ ಅಸೋಸಿಯೇಷನ್, ಅವ್ರ ಸಂಘ. ಕುಮಾರ್ 4 ಕುಮಾರ್. ನೆಕ್ಸ್ಟ್ ಕುಮಾರ ಆದ್ಮೇಲೆ ಕಪಿಲ. ಕಪಿಲ. ಎಸ್, ಕಪಿಲ ಮನು. ಹೌದು. ಸೊ ಕಪಿಲ. ಸೊ ಯಾವ ಕಪಿಲ? ಎಷ್ಟೋ ಜನ ಕಪಿಲರಿದ್ದಾರೆ. ನೀವು ಕೇಳಿದ್ರೆ ಕಪಿಲ ಅಂತ ಹೇಳಿ ಅವರು ಈ ಕಪಿಲ್ ದೇವ್ ಅಂತ ಕೂಡ ಇದ್ದಾರೆ ಕ್ರಿಕೆಟ್. ಭಗವಂತನ ಅವತಾರದಲ್ಲಿ ಬಂದಿರುವ ಕಪಿಲ. ಮಹರ್ಷಿ ಮಗ ಕಪಿಲ ಪ್ರಭು. ಕಪಿಲ ಕರ್ದವ ಮುನಿ. ಆಮೇಲೆ ತಾಯಿ ದೇವಹೂತಿ. ದೇವಹೂತಿ ಮಕ್ಕಳು ಮಗ. ತಾಯಿಯ ಹೆಸರು ಯಾವಾಗಲೂ ಕೃಷ್ಣನು ಯಶೋಧಾನಂದನ ಹೇಳೋದು. ನಂದನಂದನ ಇದ್ದಾನೆ ಕೃಷ್ಣ, ಆದ್ರೆ ಯಶೋಧಾನಂದನ ಬಹಳ ಇನ್ನ ಯಶೋಧ ಇನ್ನ ಕೃಷ್ಣನಿಗೆ ಅತಿ ಪ್ರಿಯ. ಸೊ ಹಾಗೆ ಒಂದ್ ರೀತಿ ಕರ್ದಮ ತಾಯಿ ಹೆಸರು ಹೇಳೋದು. ಇದ್ರ ದೇವಕಿ ಪುತ್ರ ಕಪಿಲ. ಕುಮಾರ ಕಪಿಲ. ಕಪಿಲ ಏನ್ ಕೊಟ್ರು ಅವರು? ಏನ್ ಸಂಖ್ಯೆ. ನೋಡಿ, ಸೊ ಹೇಗೆ ಸಮಾಜ ಹೇಗೆ ನೋಡಿ. ಆಕ್ಚುಲಿ ಕಪಿಲ ಭಗವಂತನ ಯಾರು ಅವರು? ಕಪಿಲ ಅಂದ್ರೆ ಅವನು ಭಗವಂತನಿಗೆ ಏನ್ ಸಂಬಂಧ? ಕಪಿಲ ಮುನಿಗೆ ಭಗವಂತನ ಅವತಾರನೇ ಅಲ್ವಾ? ಭಗವಂತನೇ ಅವರು. ಸೊ ಕಪಿಲ ಅವರೊಂದು ಅಧಿಕಾರಿಯಾಗಿ ಮಹಾಜನ ಆಗಿ ಬಂದ್ರು ಕೂಡ ಅವರು ಇತರರ ರೀತಿಯಲ್ಲಿ ಅವರು ಜೀವಾತ್ಮ ಅಲ್ಲ, ಅವರು ಸಾಕ್ಷಾತ್ ವಿಷ್ಣು ತತ್ವ. ಬ್ರಹ್ಮ, ಶಿವ ನಾವೆಲ್ಲ ಕೇಳಿದ ಎಲ್ಲರೂ ದೊಡ್ಡ ಭಕ್ತರು, ಮಹಾತ್ಮರು. ಶಿವ ಆಲ್ಮೋಸ್ಟ್ ವಿಷ್ಣು, ಆದ್ರೆ ಇವರು ಕಪಿಲ ಸಾಕ್ಷಾತ್ ವಿಷ್ಣು ಸಾಕ್ಷಾತ್ ವಿಷ್ಣು ತತ್ವ, ವಿಷ್ಣು ಅವತಾರ. ಸೊ ನೋಡಿ ಸಮಾಜ ಎಷ್ಟು ಹೇಗೆ ಅಂದ್ರೆ ಆ ತರ ಭಗವಂತನು ಅವತರಿಸಿ ಬಂದು ಅವರ ಶಿಕ್ಷಣಗಳು ಕೂಡ ಇದೆ ನಮ್ಗೆ ಭಾಗವತದಲ್ಲಿ 3ನೇ ಸ್ಕಂದದಲ್ಲಿ. ಆದ್ರೆ ಇನ್ನೊಬ್ಬ ಯಾರೋ ವ್ಯಕ್ತಿ ಇವಾಗ ಸುಮಾರು ಕೆಲವು ಸಾವಿರ ವರ್ಷಗಳ ಹಿಂದೆ ಅದೇ ಹೆಸರನ್ನು ಇಟ್ಕೊಂಡು ಅವ್ರು ಹೇಳಿದ ತತ್ವವನ್ನೇ ಅವನು ಕೂಡ ಪುಸ್ತಕವನ್ನು ರಚಿಸಿ, ಗ್ರಂಥಗಳನ್ನು ರಚಿಸಿ, ಸಾಂಖ್ಯ ಸಿದ್ಧಾಂತ. ಸೊ ಜನರು ಇವತ್ತು ಹೆಚ್ಚಾಗಿ ತತ್ವಶಾಸ್ತ್ರಜ್ಞರು ಅವರು ತಿಳ್ಕೊಂಡಿರೋದು ಅಟ್ಲೀಸ್ಟ್ ಈಗಾದರೂ, ಈಗ ಪ್ರಭುಪಾದರು ಬಂದ ಸಮಯದ ನಂತರ ಎಷ್ಟೋ ತಿಳುವಳಿಕೆ ಇದೆ. ಆದ್ರೆ ಹೇಳೋದು ಹಿಂದೆ ಅಂತೂ ಹೆಚ್ಚಾಗಿ ಕಪಿಲ ಸಿದ್ಧಾಂತ ಅಂದ್ರೆ ನಾಸ್ತಿಕ ಸಾಂಖ್ಯ ಸಿದ್ಧಾಂತ. ಸಾಂಖ್ಯ ಅಂದ್ರೆ ಗಣನೆ. ಸೊ ಗಣನೆಯಲ್ಲಿ ಕೌಂಟಿಂಗ್, ಈ ಜಗತ್ತು ಹೇಗೆ ಎಲ್ಲ 25-26 ವಸ್ತುಗಳಿಂದ ಕೂಡಿದೆ ಅಂತ ಅದ್ರ ಗಣನೆ. ಪಂಚಮಹಾಭೂತ, ಪಂಚ ಇಂದ್ರಿಯಗಳು. ಸೊ ಹೀಗೆ ಅದು ಸಂಖ್ಯಾ ಸಿದ್ಧಾಂತ. ಸೊ ಇದರೆಲ್ಲ ವಿವರಿಸಿ ಕೊನೆಗೆ ಕಪಿಲ ಮಹರ್ಷಿ ಹೇಳೋದು ಇದರ ಹಿಂದೆ ಭಗವಂತನಿದ್ದಾನೆ, ಕೃಷ್ಣನಿದ್ದಾನೆ. ಹೀಗೆ ಭಾಗವತದಲ್ಲೂ ಕೂಡ ಎಷ್ಟು ವಿಷಯಗಳಿದೆ ಭಾಗವತದಲ್ಲಿ?
10 ವಿಷಯಗಳಿದೆ. ಸರ್ಗ, ವಿಸರ್ಗ, ಊತಿ, ಹೀಗೆ 10 ವಿಷಯಗಳು ಅಂತ ಹೇಳಿ. ಆದ್ರೆ ಕೊನೆಗೆ ಯಾವುದು ಮುಖ್ಯ? 10ನೇ ವಿಷಯ ಆಶ್ರಯ ಮುಖ್ಯ. ಆಶ್ರಯ ಮುಖ್ಯ. ಸೊ ಎಲ್ಲವೂ ಅದು ಎಲ್ಲ 9 ವಸ್ತುಗಳಿಗೆ ಪರಮಪುರುಷ ಕೃಷ್ಣನೇ ಆಶ್ರಯ. ಈಶಾನುಕತ, ಭಗವಂತ ಅವತಾರಗಳಿದೆ ಭಾಗವತದಲ್ಲಿ ವಿವರಣೆ, ಆದ್ರೆ ಅದಕ್ಕೂ ಕೂಡ ಮೂಲ ಕೃಷ್ಣ. ಸೊ ಹೀಗೆ ಭಾಗವತದಲ್ಲಿ ಕೃಷ್ಣನ ವ್ಯಕ್ತಿತ್ವವನ್ನು ಪ್ರತ್ಯೇಕವಾಗಿ ಇದು ಮಾಡೋದು, ಅದೇ ಮೂಲ. ಸೊ ಹೀಗೆ ಸಾಂಖ್ಯ ಸಿದ್ಧಾಂತದಲ್ಲಿ ಎಲ್ಲ ಗಣನೆ ಇದ್ರು ಕೊನೆಗೆ ಅದಕ್ಕೆ ಕಾರಣ ಕೃಷ್ಣ ಅಂತ. ಸೊ ಅದನ್ನು ತೆಗೆದುಬಿಡ್ತಾರೆ ಯಾರು? ಆ ನಾಸ್ತಿಕ ಕಪಿಲ, ಯಾರು ಆ ಋಷಿ, ಇದೇ ಸಾಂಖ್ಯ ಸಿದ್ಧಾಂತವನ್ನು ಮಂಡಿಸಿ ಅವರು. ಸೊ ಬಹಳ ಜನ ಸಾಂಖ್ಯ ಅಂತ ಅಷ್ಟು ನಾವು ಓದ್ತಾ ಇದ್ದೇವೆ, ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ, ಅಧ್ಯಯನ ಮಾಡ್ತಾ ಇದ್ದೇವೆ ಅನ್ಕೊಳ್ತಾರೆ. ಮತ್ತೆ ಅದೇ ಕಪಿಲ ಋಷಿ ಕೊಟ್ಟದ್ದು ಅನ್ಕೊಳ್ತಾರೆ. ಆದ್ರೆ ಅದು ನಿಜವಾದ ಸಾಂಖ್ಯ ಅಲ್ಲ. ಸೊ ಹೇಗೆ ಸಪೋಸ್ ನೀವೆಲ್ಲಾದ್ರೂ ಒಂದು ನಿಮ್ಮ ಮಕ್ಕಳನ್ನ ಶಾಲಾ ಕಾಲೇಜ್ ಕಳಿಸ್ಬೇಕು, ಅಲ್ಲಿ ನೀವು ಅವ್ರು ಹೇಳ್ತಾರೆ ಶಾಲಾ ಕಾಲೇಜ್ ಇದು ದೊಡ್ಡ ತುಂಬಾ ಆಧುನಿಕ ಕಾಲೇಜ್, ಇದು ನಂಬರ್ 1 ಯೂನಿವರ್ಸಿಟಿ, ಇದು ವಿಶ್ವವಿದ್ಯಾಲಯ, ಇದು ಹೀಗೆ ಹಾಗೆ, ಇಲ್ಲಿ ನಾವು ಹಾರ್ವರ್ಡ್ ಈ ತರ ಎಲ್ಲ ಕಲಿಸ್ತೇವೆ ಆ ತರ. ಆಮೇಲೆ ಅದು ನಕಲಿಯಾಗಿ ಬಂದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಆಮೇಲೆ ಅದು ಗೊತ್ತಾದ್ರೆ ಅಯ್ಯೋ ಇದಕ್ಕೆ ಯಾರಿಂದ ಕೂಡ ಇದಿಲ್ಲ, ಯಾವ ಸರ್ಕಾರದಿಂದ ಕೂಡ ಇದಿಲ್ಲ, ಯಾವ ವಿಶ್ವವಿದ್ಯಾಲಯದಿಂದ ಇದಿಲ್ಲ ಅಂತ ತಿಳಿಸಿದೆ. ಸೊ ಹಾಗೆ ಈ ಸಾಂಖ್ಯ ಸಿದ್ಧಾಂತ ಆ ರೀತಿ ಆ ನಾಸ್ತಿಕ ಕಪಿಲ ಕೊಟ್ಟಿರೋದು ಯಾವ ಒಂದು ಇದಿಲ್ಲದೆ, ಶಾಸ್ತ್ರದ ಅನುಮೋದನೆ ಇಲ್ಲದೆ, ಭಾಗವತ ಆಚಾರ್ಯರ ಅನುಮೋದನೆ ಇಲ್ಲದೆ ಅದು ನಾಸ್ತಿಕ ಕಪಿಯ ಸಿದ್ಧಾಂತ. ಸೊ ಇದು ಎನಿವೆ, ಸೊ ಈಗೆಲ್ಲ ನಡೆಯುತ್ತೆ. ಆದ್ರೆ ಒರಿಜಿನಲ್ ಕಪಿಲ ಸಿದ್ಧಾಂತ ನಮಗೆ ಭಾಗವತದಲ್ಲಿ ಇದೆ. ಆ ಕಪಿಲ ಸಿದ್ಧಾಂತದಲ್ಲಿ ಭಗವಾನ್ ವಿಷ್ಣುವಿನ ಅವತಾರವಾದ ಕಪಿಲ ಮುನಿ, ದೇವಹೂತಿ ಪುತ್ರ ಕಪಿಲ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದು ಒಂದು ಕೂಡ ಸರಿಯಾದ ಮಾರ್ಗ. ಸ್ವಯಂಭು, ನಾರದ, ಶಂಭು, ಕುಮಾರ, ಕಪಿಲ, ಮನು ಕೂಡ ಹೇಳಿದ್ರಿ. ಸೊ ಯಾವ ಮನು? ಎಷ್ಟೋ ಜನ ಮನು? ಸ್ವಯಂಭುವ. ಸೊ 14 ಜನ ಮನುಗಳಿದ್ದಾರೆ. ಸೊ ಎಲ್ಲರೂ ಡೆಫಿನೆಟ್ಲಿ ಒಂದು ರೀತಿಯಲ್ಲಿ ನೋಡಿ ಎಲ್ಲರೂ ಮಹಾಜನರೇ. ಅವರೇನು ಪ್ರತಿಯೊಬ್ಬರು ಮನು ಅಂದ್ರೆ ಇವತ್ತಿನ ಮನು, ಇವಾಗಿನ ಮನು ಯಾರು? ವೈವಸ್ವತ ಮನು. ವೈವಸ್ವತ ಮನು ಅಂದ್ರೆ ವಿವಸ್ವಾನ್ ಅಂದ್ರೆ ಸೂರ್ಯದೇವ, ಅವರ ಮಗು ವೈವಸ್ವತ. ಸೊ ಇವರು ಹಿಂದೆ ಶ್ರದ್ಧದೇವ ಅಂತ ದೊಡ್ಡ ಇವರು ಭಕ್ತರು, ಅವರಿಗೋಸ್ಕರ ಭಗವಂತರು ಮತ್ಸ್ಯಾವತಾರವನ್ನು ಕೂಡ ತಾಳಿದ್ದು. ಅದು ದೂರದಲ್ಲೆಲ್ಲ, ಇಲ್ಲೇ ನಮ್ಮ ದಕ್ಷಿಣದಲ್ಲೇ ಅದು ಕೃತಮಾಲ, ಮಧುರೈ ಆಚೆಲ್ಲ ಬರುತ್ತೆ, ತಾಮ್ರಪರ್ಣಿ ಅಲ್ಲೇ ಅದು ನಡೆದ ಘಟನೆ ಅಂತ ಹೇಳ್ತಾರೆ, ತಾಮ್ರಪರ್ಣಿ. ಸೊ ಮತ್ಸ್ಯಾವತಾರ ಅಲ್ಲಿ ರಾಜ ಹಿಂದೆ. ಸೊ ಅವರು ನಂತರ ಮನು ಆಗಿ ಅವರು ಬಂದದ್ದು. ಸೊ ಅವರೆಲ್ಲ ಮಹಾಜನರೇ. ಆದರೂ ಈ ಶ್ಲೋಕದಲ್ಲಿ ಇಲ್ಲಿ ಈ ಸಮಯ ಮೋಸ್ಟ್ಲಿ ಯಾವಾಗ ಹೇಳ್ತಾ ಇದ್ದಾರೆ ಅದು ಆಗ್ಲೇ ಹಿಂದೆ ನಡೆದ ಘಟನೆ ಅನ್ಸುತ್ತೆ, ಬಹಳ ಹಿಂದೆ ಇರ್ಲಿ, ಏನಿವೆ ವಿಚಯವರ್ವೇ ಹೇಗೆ ಇಲ್ಲಿ ಆಚಾರ್ಯರು ಹೇಳೋದು. ಆ ಮನು ಯಾರು ಅಂದ್ರೆ ಸ್ವಯಂಭುವ ಮನು. ಮೊದಲ ಮನು ಭಗವಂತನ ನಿರ್ದೇಶನಗಳನ್ನು ಮಾನವ ಸಮಾಜಕ್ಕೆ ಕೊಟ್ಟದ್ದು. ಸೊ ಮನು ಶಿಲಾ ಪ್ರಭುಪಾದ ಕೆಲವು ಭಾವಾರ್ಥಗಳಿಂದ ಹೇಳ್ತಾ ಇದ್ರು, ಮನುಸ್ಮೃತಿ ಅಂತ ಕೊಟ್ಟರು. ಸೊ ಮನುಸ್ಮೃತಿ, ಸೊ ನಮಗೆ ನಿರ್ದೇಶನಗಳಿದೆ. ಒಂದು ಮೂಲವಾದ ಗ್ರಂಥಗಳು, ಆ ಮೂಲವಾದ ಗ್ರಂಥಗಳನ್ನ ಏನ್ ಹೇಳ್ತಾರೆ? ಮೂಲವಾದ ವೈದಿಕ ಗ್ರಂಥಗಳನ್ನ ಏನಂತ ಕರೀತಾರೆ? ಸದ್ಧರ್ಮ, ಶ್ರುತಿ ಅಂತ ಹೇಳ್ತಾರೆ. ಶ್ರುತಿ ಮೂಲವಾದ ಸದ್ಧರ್ಮ, ಕರೆಕ್ಟ್. ಅದೆಲ್ಲ ಸದ್ಧರ್ಮವನ್ನು ಅನುಗುಣ ಒಳಗೂಡಿಸಿರೋದು. ಆದ್ರೆ ಒರಿಜಿನಲ್ ಆಗಿ ಅದನ್ನು ಭಗವಂತನಿಂದಲೇ, ನಾರಾಯಣನಿಂದಲೇ ನೇರವಾಗಿ ಬರುವಂಥದ್ದು ಶ್ರುತಿ. ಸೊ ನಂತರ ದೊಡ್ಡ ಮಹಾಜನರು, ಆಚಾರ್ಯರು, ಅವರು ಅದನ್ನ ಆಧಾರ ಇಟ್ಕೊಂಡು ಅವರು ಕೊಟ್ಟ ನಿಯಮ ನಿಬಂಧನೆಗಳು, ಅವರು ಕೊಟ್ಟ ಪ್ರಾಕ್ಟಿಕಲ್ ಅಪ್ಲಿಕೇಶನ್, ಅದನ್ನ ಸ್ಮೃತಿ. ಸೊ ಆ ಸ್ಮೃತಿ ಇವರು ಯಾರು? ಮನು, ಸ್ವಯಂಭುವ ಮನು ಕೊಟ್ಟಿದ್ದಾರೆ, ಮನುಸ್ಮೃತಿ ಅಂತ. ಸೊ ಅದನ್ನು ನಾವು ಪಾಲನೆ ಮಾಡಬೇಕು ಅಂತ ಶಿಲಾ ಪ್ರಭುಪಾದ ಹೇಳ್ತಾರೆ. ಸೊ ಬಹಳ ಅಲ್ಲಿ ಹೇಗೆ ಇವಾಗ ಎಷ್ಟೋ ನಮ್ಮ ಭಾರತದ ಕಾನೂನು ಕೂಡ ಎಲ್ಲ ಏನು ಇಷ್ಟ ಆಗಿದೆ, ಏನ್ ಬೇಕೋ ಅದು ತಗೊಳ್ತಾರೆ, ಬಾಕಿ ಬಿಟ್ಬಿಡ್ತಾರೆ. ಇಲ್ಲಾಂದ್ರೆ ಅದರಲ್ಲಿದೆ ಸಂಪೂರ್ಣ ಮಾನವ ಸಮಾಜ ಹೇಗೆ ನಡಿಬೇಕು, ಹೇಗೆ ವರ್ಣಾಶ್ರಮ ಧರ್ಮ ಭಗವಂತನ ಹೇಳಿದ್ದು ಹೇಗೆ ನಡೆಸಬೇಕು, ಪ್ರತಿಯೊಂದು ಕೂಡ ಮನುಸ್ಮೃತಿಯಲ್ಲಿ ಇದೆ. ಪ್ರತಿಯೊಬ್ಬರು ಮನುಷ್ಯರು ಹೇಗೆ ಇದರ ಪಾಲನೆಯಿಂದ ಅವರು ಈ ಜನ್ಮದಲ್ಲೂ ಕೂಡ ಶಾಂತಿ ಸುಖವನ್ನು ಅನುಭವಿಸ್ಬೋದು, ನಂತರ ಬರುವ ಜನ್ಮದಲ್ಲಿ ಕೂಡ ಉನ್ನತ ಸ್ಥಾನವನ್ನು ಪಡಿಬಹುದು. ಅದೇ ಅಷ್ಟು ಅನ್ನೋದ ಸ್ಥಾನ ಅಂದ್ರೆ ಭಗವದ್ಧಾಮಕ್ಕೆ ಹೋಗ್ಬಿಡೋದು. ಇಲ್ಲ ಅಂದ್ರೂ ಅಟ್ಲೀಸ್ಟ್ ಶಿಲಾ ಪ್ರಭುಪಾದರು ಹೇಳೋದು, ಅಟ್ಲೀಸ್ಟ್ ಸತ್ವಗುಣದಲ್ಲಿ ಇರಿ ನೀವು ಅಂತ ಹೇಳ್ತಾರೆ. ಸೊ ಅಟ್ಲೀಸ್ಟ್ ಸತ್ವಗುಣದಲ್ಲಿದ್ರೆ
ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾಗೆ ಊರ್ಧ್ವಂ ಗಚ್ಚಂತಿ ಸತ್ವಸ್ಥ. ಸೊ ಅಟ್ಲೀಸ್ಟ್ ನಮಗೆ ಮರು ಜನ್ಮದಲ್ಲಿ ಒಂದು ಉನ್ನತ ಜನ್ಮ ಸಿಕ್ಕಿ, ಒಂದು ಸಾತ್ವಿಕ ದೇವತೆಗಳು, ಸೊ ಅವರ ಒಂದು ಸಂಘ ಸಿಕ್ಕಿ, ಸೊ ಮತ್ತೆ ಅವರ ಕೃಪೆಯಿಂದ ಇನ್ನ ನಾವು ಮುಂದೆ ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದಬಹುದು. ಸೊ ಇದು ಶಾಸ್ತ್ರ ನಿರ್ದೇಶನ, ಈ ಮಹಾಜನರ ನಿರ್ದೇಶನ, ಈ ಜನ್ಮದಲ್ಲೂ ನಿರ್ದೇಶನ, ಮರು ಜನ್ಮದಲ್ಲೂ ಕೂಡ ನಿರ್ದೇಶನ, ಆಧ್ಯಾತ್ಮಿಕವಾಗೂ ನಿರ್ದೇಶನ, ಭೌತಿಕವಾಗಿ ಕೂಡ ನಿರ್ದೇಶನ. ಸೊ ಈ ಶ್ಲೋಕದಲ್ಲಿ ಕೂಡ ಅದೇ ಇವತ್ತು ಹೇಳ್ತಾ ಇರೋದು. ಸೊ ಕೇವಲ ಆಧ್ಯಾತ್ಮಿಕ ನಿರ್ದೇಶನ ಅಷ್ಟೇ ಅಲ್ಲ, ಈ ಮಹಾಜನರಿಂದ ನಮಗೆ ಸಿಗೋದು ಭೌತಿಕ ನಿರ್ದೇಶನಗಳು ಕೂಡ ಸಿಗತ್ತೆ. ಸೊ ನಾವು ಇವತ್ತು ಹೋಗ್ತಾ ಇದೀವಿ ಭೌತಿಕ ನಿರ್ದೇಶನ ಅಂದ್ರೆ, ಚಿಕ್ಕ ಮಕ್ಕಳು 3 ವರ್ಷ 4 ವರ್ಷದಿಂದಾನೇ ಇಷ್ಟು ಭಾರಗಳು, ಅಷ್ಟು ಪುಸ್ತಕಗಳು ಎಲ್ಲ ಹೊರ್ಕೊಂಡು ಶಾಲೆಗೆ ಹೋಗಿ, ನಾವು ಅಟ್ಲೀಸ್ಟ್ ಈಗ ಗೊತ್ತಿಲ್ಲ ಈಗ ಹೆಂಗೆ ಅಂತ. ಈಗ ಸೊ ಚಿಕ್ಕ ಮಕ್ಕಳಿಗೆ ನಾವು ಮಾಡ್ತಾ ಇದ್ದೀವಿ, ತಕ್ಕತ್ತು ಹೋಗ್ತಾ ಇದ್ವಿ. ಸೊ ಹೀಗೆ ನಾವು ಏನೋ ತುಂಬಾ ಕಲ್ತು ಬಿಡ್ತೇವೆ, ತುಂಬಾ ಜ್ಞಾನವನ್ನು ಪಡಿತೇವೆ, ಭೌತಿಕ ವಿದ್ಯೆ, ಆಧ್ಯಾತ್ಮಿಕ ವಿದ್ಯೆ ಎಲ್ಲ ಕಲಿತೇವೆ ಅಂತ. ಎಲ್ಲ ಸೊನ್ನೆ. ನಿಜವಾದ ಮಾರ್ಗದರ್ಶನ ಹೇಳ್ತಾ ಇರೋದು ಈ ರೀತಿ ಆಚಾರ್ಯರು ಕೊಟ್ಟದು ಮಾರ್ಗದರ್ಶನ. ಸೊ ಸ್ವಯಂಭು, ನಾರದ, ಶಂಭು, ಕುಮಾರ, ಕಪಿಲ, ಮನು 6 ಜನ ಆಯ್ತು. ನಂತರ ಜನಕ ಮಹಾರಾಜ, ಪ್ರಹ್ಲಾದ, ಜನಕ, ಭೀಷ್ಮ, ಭೀಷ್ಮ. ಸೊ ಪ್ರಹ್ಲಾದರ ನಿರ್ದೇಶನ. ಸೊ ಪ್ರಹ್ಲಾದರ ನಿರ್ದೇಶನ ಏನಿದೆ? ಕೌಮಾರಂ ಆಚರೇತ್ ಪ್ರಾಜ್ಞೋ ಧರ್ಮಾಂ ಭಾಗವತಾನ್ಯ ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಂ ಅರ್ಥದಂ. ಸೊ ಪ್ರಹ್ಲಾದ್ ಮಹಾರಾಜರು ಅವರ ಸ್ನೇಹಿತರು ಹೇಳ್ತಾರೆ, ಅಯ್ಯೋ ಯಾಕೆ ನಾವ್ ಇವಾಗ್ಲೇ, ಅವ್ರು ಹೇಳ್ತಾರೆ, ಏನ್ ಹೇಳ್ತಾರೆ? ಕೌಮಾರಂ ಆಚರೇತ್ ಪ್ರಾಜ್ಞೋ, ಬುದ್ಧಿವಂತ ಜನರು ಪ್ರಾಜ್ಞ. ಅವ್ರೇನ್ ಮಾಡ್ತಾರೆ? ಕೌಮಾರಂ ಅಂದ್ರೆ ಚಿಕ್ಕ ಮಗು, 5-6 ವರ್ಷ ಮಗು. ಆವಾಗಿಂದಾನೆ ಧರ್ಮಾನ್ ಭಾಗವತಾನಿಯ, ಅವರು ಈ ಭಾಗವತ ಧರ್ಮ, ಭಾಗವತನ ಓದ್ತಾ ಇದ್ದೀವಿ, ಭಾಗವತ ಪುಸ್ತಕ, ಇದರಲ್ಲಿ ಭಗವಂತನ ನಮ್ಮ ಸಂಬಂಧ, ಕೃಷ್ಣ ಪರಮಪುರುಷ, ನಾವು ಅವನ ನಿತ್ಯ ಸೇವಕರು. ಸೊ ಇದು ಧರ್ಮ ಭಾಗವತಾನಿಯ. ಇದನ್ನು ಆಗ್ಲಿಂದಲೇ ಇದನ್ನು ನಾವು ಆರಂಭಿಸಬೇಕು, ಇದನ್ನು ಪಾಲಿಸಬೇಕು. ಧರ್ಮಾನ್ ಭಾಗವತಾನಿಯ. ಯಾಕೆ ಅವಾಗ್ಲಿಂದನೇ ಮಾಡಬೇಕು? ವರ್ಷ ಫ್ರೆಂಡ್ಸ್ ಹೇಳ್ತಾರೆ, ಸ್ನೇಹಿತರು. ಸೊ ಪ್ರಹ್ಲಾದ ಯಾಕಪ್ಪ ಈಗ ಬೇಕೇ, ಎಷ್ಟು ಎಂಜಾಯ್ಮೆಂಟ್ ಇದೆ ಈಗ ನಮ್ಗೆ ಕ್ರಿಕೆಟ್ ಮ್ಯಾಚ್, IPL ಕ್ರಿಕೆಟ್ ಮ್ಯಾಚ್ ಇದೆ, ನಮ್ಗೆ ಇನ್ನೊಂದು ಅಲ್ಲಿ ಇದು ಇದೆ, ಇನ್ನೊಂದು ಆಟಗಳಿದೆ, ಕ್ರಿಕೆಟ್ಸ್ ಗೇಮ್ಸ್, ಇದೆಲ್ಲ ನೋಡಿ, ಇದೆಲ್ಲ ಹೇಗೆ ಶುರುವಾಯಿತು ಅಂತ. ಇದೆಲ್ಲ ಇತ್ತು, ಇದೆಲ್ಲ ಇಲ್ಲ ಅಂತಲ್ಲ. ಈ ಕ್ರೀಡೆ ಅನ್ನೋದು ಇದೆ, ಇದೊಂದು ಚಟ, ಇದು ಭೌತಿಕವಾಗಿ ಮಕ್ಕಳಿಂದ ಇರುತ್ತೆ, ಮಕ್ಕಳಲ್ಲಿ ಕ್ರೀಡೆ ಇರುತ್ತೆ. ಅವ್ರು ಇನ್ನೊಂದ್ ಕಡೆ ಹೇಳ್ತಾರಲ್ಲ, ಪ್ರಹ್ಲಾದರ್ ಏನ್ ಹೇಳ್ತಾರೆ? ಬಾಲ್ಯಸ್ಥಾವತ್ ಕ್ರೀಡಾಸಕ್ತ ಅಂತ ಹೇಳ್ತಾರೆ. ಇದು ಬಾಲ್ಯದಲ್ಲಿ ಅಂದ್ರೆ ಇನ್ನ ಚಿಕ್ಕ ಮಗು, ಇನ್ನಷ್ಟು ವಿವೇಕ ಇಲ್ಲ, ಅಷ್ಟು ಇದಿಲ್ಲ, ಆವಾಗ ಇದು ಕ್ರೀಡೆ, ಇದು ಬಾಲ್ಯಸ್ಥಾವತ್ ಕ್ರೀಡಾಸಕ್ತ. ಆದ್ರೆ ಇವಾಗ ಏನಾಗ್ಬಿಟ್ಟಿದೆ, ಈಗ ನಾವು ಬಾಲ್ಯರಲ್ಲ, ನಾವು ಈಗ ವಯಸ್ಸಾಗಿದ್ದವರು, ಇನ್ನ ಯುವಕರು, ಎಲ್ಲರೂ ಕೂಡ ಈ ರೀತಿಯ ಕ್ರೀಡೆಯಲ್ಲೋ ಇನ್ನೊಂದರಲ್ಲೋ ಎಲ್ಲ ಎಷ್ಟು ರೀತಿ ಇದು ಸಮಾಜ ಅವನತಿ ಬಂದಿದೆ ಹೀಗೆ. ಸೊ ಎನಿವೆ, ಸೊ ಅವ್ರು ಹೇಳ್ತಾರೆ, ಹಾಗೆ ಅವ್ರ ಫ್ರೆಂಡ್ಸ್ ಹೇಳ್ತಾರೆ, ಈ ತರ ಆಟ ಆಡೋಣ, ಈಗೆಲ್ಲ ಬೇಡ, ಇದೆಲ್ಲ ಆಧ್ಯಾತ್ಮ ಜೀವನ ಎಲ್ಲ ಬೇಡ, ಇದೆಲ್ಲ ಮುಂದೆ ನಾವು ವಯಸ್ಸಾದ್ಮೇಲೆ ಇದು ನನ್ನ ರೀತಿಯಾಗಿ ಬಿಳಿ ಆಗುತ್ತೆ, ಆಮೇಲೆ ಬಿಳಿ ಕೂದಲು ಬಂದ್ಮೇಲೆ ಆಮೇಲೆ ಚೆನ್ನಾಗಿ ಇದೆಲ್ಲ ನೋಡೋಣ, ಅವಾಗ ಟೈಮ್ ಇದೆ, ತುಂಬಾ ಟೈಮ್ ಇಲ್ಲ. ಪ್ರಹ್ಲಾದ ಮಹಾರಾಜರು ಹೇಳ್ತಾರೆ, ಇಲ್ಲ, ದುರ್ಲಭಂ ಮಾನುಷಂ ಜನ್ಮ. ಲಭ ಅಂದ್ರೆ ಲಭ್ಯವಾಗೋದು. ಹೇಗೆ ಲಭ್ಯವಾಗೋದು? ದುರ್ಲಭ ಅಂದ್ರೆ ಬಹಳ ಕಷ್ಟವಾಗಿ ಲಭಿಸಿತ್ತು. ಸೊ ಅಷ್ಟು ಸುಲಭವಾಗಿ ಸಿಗದೆ ಇರೋದು. ಏನು ಅಷ್ಟು ಸುಲಭವಾಗಿ ಸಿಗದೆ ಇರೋದು? ಮಾನುಷ ಜನ್ಮ. ಸೊ ಮಾನವ ಜನ್ಮ, ಮನುಷ್ಯ ಜನ್ಮ ನಮಗೆ ಸಿಕ್ಕಿದೆ. ಸೊ ಇದು ಅಷ್ಟು ಸುಲಭವಾಗಿ ಸಿಗೋದಲ್ಲ, ಇದು ಅಷ್ಟು ಈಸಿಯಾಗಿ ಸಿಗೋದಲ್ಲ. ಇಲ್ಲ, ಎಷ್ಟು ಈಸಿಯಾಗಿ ಸಿಕ್ಬಿಟ್ಟಿದೆ, ಅಷ್ಟು ಈಸಿಯಾಗಿ ನಾವು ಕಳ್ಕೊಂಡ್ಬಿಡ್ಬೋದು. ಎಷ್ಟು ಈಸಿಯಾಗಿ ನಮಗೆ ಮತ್ತೆ ಮೃತ್ಯು ಬಂದ್ಮೇಲೆ ಗೊತ್ತಿಲ್ಲ ನಮ್ಗೆ ಮತ್ತೆ. ಯಾಕಂದ್ರೆ ನಾವು ನಿತ್ಯ ಜೀವಿಗಳು, ನಾವು ಈ ಜಡವಸ್ತು ಅಲ್ಲ ನಾವು, ಜಡವಸ್ತು ಅದು ಜಡವೇ, ಅದು. ಆದರೆ ಆಧ್ಯಾತ್ಮಿಕ ವಸ್ತು ಆಧ್ಯಾತ್ಮಿಕ. ಸೊ ಹಾಗಾಗಿ ಇದು ಜಡವಾಗಿರೋದು ಯಾವಾಗಲೂ ನಿತ್ಯವಾಗ ಸಾಧ್ಯ ಇಲ್ಲ, ಮತ್ತೆ ಅನಿತ್ಯವಾದದ್ದು ಅನಿತ್ಯವಾಗ ಸಾಧ್ಯ. ಸೊ ಇದು ನಿಯಮ, ಅದು ಹೇಗಿದೆ ಅದರ ಸ್ವರೂಪ ಹಾಗೆ. ಸೊ ಹಾಗೆ ನಮಗೆ ಹೇಗೋ ಹಾಗೆ ನಾವು ನಿತ್ಯರಾದರೂ ಕೂಡ ನಾವೀಗ ಅನಿತ್ಯರಾಗ್ಬಿಟ್ಟಿದ್ದೇವೆ. ಅಂದ್ರೆ ಈ ಭೌತಿಕ ಜಗತ್ತಿನ ಇದರಿಂದ
ನಾವು ಈ ರಜೋಗುಣ ತಮೋಗುಣ ಸತೋಗುಣ ಇದರಿಂದ ದೇಹಕ್ಕೆ ಗುರುತಿಸ್ಕೊಂಡು ನಾವು ದೇಹವನ್ನು ಮತ್ತೆ ಮತ್ತೆ ಪಡಿತಾ ಇದೆ. ಪುನರಪಿ ಜನನಂ ಪುನರಪಿ ಮರಣಂ. ಸೊ ಇದು ನಿಯಮ ಆಯ್ತು. ಯಾರು ಕೂಡ ಇದನ್ನ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಇದು ಇಲ್ಲ ನಾವು ಏನೇನೋ ಮಾಡ್ತೇವೆ, ನಾವು ಈಗ ಜನಸಂಖ್ಯೆನ ಕಡಿವಾಣ ಆಗ್ತೇವೆ, ನಿಲ್ಲಿಸ್ಬಿಡ್ತೇವೆ ನಾವು, ಇದರಿಂದ ತುಂಬಾ ಇರೋ ಜನರಿಗೆ ಕಷ್ಟ ಆಗ್ತಾ ಇದೆ, ಇರೋ ಜನರಿಗೆ ಸೌಲಭ್ಯಗಳು ಸಿಗೋದಿಲ್ಲ. ನೋಡಿ ಈ ತರ ನೋಡಿ ಭಾರತ ನೋಡಿ, ಹಿಂದೆ ನಾವು ಈ ತರ ಇಷ್ಟು ಮಕ್ಕಳನ್ನೆಲ್ಲ ಉತ್ಪತ್ತಿ ಮಾಡಿ ಎಷ್ಟು ಅವನತಿ ಆಗೋಯ್ತು, ನಮ್ದು ಆರ್ಥಿಕವಾಗಿ ಇದಾಯ್ತು, ನಮ್ಮ ಸಮಾಜ ಹಿಂದೆ ಬಿದ್ದೋಯ್ತು, ಬೇರೆ ದೇಶಗಳು ಮುಂದೆ ಬಂತು. ಹೀಗೆ ಜನರು ಏನೇನೋ ಹೇಳ್ತಾರೆ, ಏನೇನೋ ಸಿದ್ಧಾಂತಗಳು ಹೇಳ್ತಾರೆ. ಇದರ ಇರ್ಲಿಲ್ಲ 500 ವರ್ಷಗಳ ಹಿಂದೆ ಏನು ಭಾರತದಲ್ಲಿ ಈ ರೀತಿಯ ಇವರ ಒಂದು ಸಂಸ್ಕೃತಿ ಇದೆ, ಸಂಸ್ಕೃತಿ ಇದ್ದು ಹಾಗೆ ಜನರು ಈ ರೀತಿಯ ಒಂದು ಪಾಲನೆ ಮಾಡೋದು, ಒಂದೇ ಮಗು ಆಗಿರ್ಬೇಕು, ಇಲ್ಲ ಮಕ್ಕಳಾಗಬಾರ್ದು, ಆ ರೀತಿಯ ಕ್ರಮಗಳನ್ನು ತಗೊಳ್ಳಿ, ಆ ರೀತಿಯ ಒಂದು ಮದ್ದುಗಳನ್ನು ತಗೊಳ್ಳಿ, ಅದರ ಸೇವನೆ. ಯಾವುದೋ ಒಂದು ಕೇಳ್ತಾ ಇದ್ದೆ, ಯಾರೋ ಒಬ್ರು ಹೇಳ್ತಾರೆ, ಯಾರೋ ಒಬ್ರು ಹೆಂಗಸು ಅವ್ರು ಹೇಳ್ತಾರೆ, ನನಗೆ ಗೊತ್ತಿದ್ರೆ ಈ ತರ ಎಲ್ಲ ಆಗತ್ತೆ ಅಂತ ನಾನು ಆ ಮದ್ದುಗಳನ್ನ ನಾನು ತಗೊಳ್ತಾನೆ ಇರ್ಲಿಲ್ಲ. ಏನಾಯ್ತು ಆ ಹೆಂಗಸಿಗೆ? ಅವ್ರ ಹೆಂಗಸಿ ಹೇಳ್ತಾರೆ, ನನಗೆ ಸಡನ್ ಆಗಿ ತಿಳಿದಿದ್ದು ಎಷ್ಟು 40-43 ವರ್ಷ, ಬ್ರೈನಲ್ಲಿ ಕ್ಯಾನ್ಸರ್, ಮೆದುಳಿನಲ್ಲಿ ಒಂದು ಕ್ಯಾನ್ಸರ್ಗೆ ಹೇಳ್ತೀವಿ ಕನ್ನಡದಲ್ಲಿ. ಸೊ ಕ್ಯಾನ್ಸರ್ ರೋಗ, ಅರ್ಬುದ ರೋಗ ಪ್ರಭು, ಅರ್ಬುದ ರೋಗ. ಓಕೆ, ಅರ್ಬುದ ರೋಗ. ಸೊ ಅವ್ರು ಹೇಳ್ತಾರೆ, ಅವ್ರು ಯಾರೋ ಅಮೇರಿಕನ್ ಯಾರೋ ಲೇಡಿ. ಸೊ ನನಗೆ ಸ್ವಲ್ಪ ಆದ್ರೂ ತಿಳಿದಿದ್ರೆ, ಯಾರಾದ್ರೂ ನನಗೆ ಸ್ವಲ್ಪ ಸೂಚನೆ ಕೊಟ್ಟಿದ್ರೆ ನಾನು ಈ ತರ ಮಾಡ್ತಾನೆ ಇರಲಿಲ್ಲ. ಏನ್ ಮಾಡೋದು, ನನ್ನ ಪ್ರೊಫೆಷನಲ್ ಕೆರಿಯರ್, ನನ್ನ ಜೀವನ, ವೈಯಕ್ತಿಕ ಜೀವನ, ಭೌತಿಕ ಸುಖಕ್ಕೆ, ಅದಕ್ಕೋಸ್ಕರ ನಾನು ಇವರು ಕೊಟ್ಟ ಇವತ್ತಿನ ಆಧುನಿಕ ವಿಜ್ಞಾನಿಗಳು ಇವರು ಕೊಟ್ಟ ಕ್ರಮವನ್ನು, ಈ ರೀತಿ ಒಂದು ಮದ್ದು ತಗೊಳ್ಳಿ, ಅದರಿಂದ ನಿಮ್ಮ ಎಲ್ಲ ಜೀವನದ ಇದು ಸೈಕಲ್, ಮಂತ್ಲಿ ಸೈಕಲ್ ಏನಿರುತ್ತೆ ಅದೆಲ್ಲ, ಅದು ನಿಮ್ಗೆ ಇಷ್ಟ ಬಂದಾಗ ನೀವು ಮಾಡ್ಬೋದು. ಸೊ ಹೇಳ್ತಾರೆ ಅದೇ ಕಾರಣ, ಮತ್ತೆ ಅವ್ರು ಹೇಳ್ತಾರೆ ಅದರಿಂದ ಆಯ್ತು ಅಂತ ಹೇಳ್ತಾರೆ. ಸೊ ಎನಿವೆ ಈ ರೀತಿ ಎಲ್ಲ ಕೇಳ್ತೇವೆ, ನೀವು ಈ ರೀತಿ ನಿರ್ದೇಶನಗಳೆಲ್ಲ ಇದೆಲ್ಲ ಕೇಳ್ತೇವೆ. ಸೊ ಇದು ಸೊ ಇದು ಈ ತರ ನಿರ್ದೇಶನ ನಡೀತಾ ಇದೆ. ಸೊ ಎನಿವೆ ಈಗ ಹೇಳೋದು ಪ್ರಹ್ಲಾದ ಜನಕ, ಪ್ರಹ್ಲಾದ ಹೇಳ್ತಾರೆ, ಕೌಮಾರಂ ಆಚರಿತ ಪ್ರಾಗೋ ಧರ್ಮಾಂ ಭಾಗವತಾನ್ಯ ದುರ್ಲಭಂ ಮಾನುಷಂ ಜನ್ಮ. ಸೊ ಮನುಷ್ಯ ಜನ್ಮ ಸಿಕ್ಕಿದೆ ನಮ್ಗೆ, ಮನುಷ್ಯ ಜನ್ಮ ಸಿಕ್ಕಿರೋದನ್ನ ಸರಿಯಾದ ಉಪಯೋಗ ಮಾಡ್ಕೊಂಡು ಇದನ್ನ ಈ ರೀತಿ ಯಾರೋ ಅವರು ಹೇಳಿದ್ರು, ಇವರು ಹೇಳಿದ್ರು, ಆ ವಿಜ್ಞಾನಿ ಹೇಳಿದ್ರು, ಇಲ್ಲಂದ್ರೆ ಆ ಒಂದು ರೀಡರ್, ಆ ಒಂದು ಇವರು ಹೇಳಿದ್ರು, ಅದಕ್ಕೆ ಕೇಳಿ ನಾವು ಅಂದಾಯಥಾದೈರ್ ಉಪನಿಯಮಾನ, ಕುರುಡ ಇನ್ನೊಬ್ಬ ಕುರುಡನನ್ನು ಮಾರ್ಗದರ್ಶನ ಕೊಡೋ ರೀತಿಯಲ್ಲಿ. ಸೊ ಇದನ್ನ ತಗೊಳ್ಬಾರ್ದು. ದುರ್ಲಭಂ ಮಾನುಷಂ ಜನ್ಮ, ಮನುಷ್ಯ ಜನ್ಮ ಸಿಕ್ಕಿದೆ. ಮನುಷ್ಯ ಜನ್ಮ ತದಪಿ ಅಧ್ರುವಂ ಅರ್ಥದಂ, ಅದು ಕೂಡ ಶಾಶ್ವತ ಅಲ್ಲ, ಅದು ಕೂಡ ಎನಿ ಟೈಮ್ ಅಧ್ರುವಂ, ಎನಿ ಟೈಮ್ ಫಿನಿಶ್ ಆಗ್ಬೋದು. ಯಾವ ಸಮಯ ಕೂಡ, ಯಾವ ಕಾಲದಲ್ಲಿ ಕೂಡ, ಯಾವ ಕ್ಷಣದಲ್ಲಿ ಕೂಡ, ಯಾವ ಸೆಕೆಂಡಲ್ಲಿ ಕೂಡ ಆ ಬಾಂಬ್ ಬಂದು ನಮ್ಮ ಮೇಲೆ ಬೀಳ್ಬೋದು. ಯಾಕೆ ಬಾಂಬಲ್ಲಿ ಅಲ್ಲಿ ಬೀಳ್ತಾ ಇದೆ, ಬಾಂಬಲ್ಲಿ ಅಲ್ಲಿ ದುಬೈಯಲ್ಲಿ ಬೀಳ್ತಾ ಇದೆಯೋ, ಅಲ್ಲಿ ಇರಾನಲ್ಲಿ ಬೀಳ್ತಾ ಇದೆ, ಯಾಕೆ ನನ್ನ ಮೇಲೆ ಬೀಳ್ಬೋದು, ನಮ್ಮ ಮೇಲೆ ಬೀಳ್ಬೋದು, ಇನ್ನು ಸೆಕೆಂಡ್ ಬೀಳ್ಬೋದು. ಇಲ್ಲೇನು ಕಡಿಮೆ ಇದ್ದಾರೆ, ಇಲ್ಲಿ ಉಗ್ರಗಾಮಿಗಳಾಗ್ಬೋದು, ಇನ್ನೊಬ್ರಾಗ್ಬೋದು, ಎಲ್ಲ ಕಡೆ ಇದ್ದಾರೆ. ಮನೆಯಲ್ಲೇ ಕೇಳ್ತೇವೆ. ಆಮೇಲೆ ಹೇಗೆ ಜಗಳ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಅವರು ವಿಷ ಕೊಟ್ಟು ಅವ್ರು ಸಾಯಿಸ್ಬಿಟ್ರು, ಇಲ್ಲಾಂದ್ರೆ ಇನ್ನೊಂದು ಮಾಡ್ಬಿಟ್ರು. ಪೇಪರಲ್ಲಿ ದಿನನಿತ್ಯ ಕೇಳ್ತೀರಾ, ಹೇಗೆ ಅವ್ರು ಕೊಂದ್ಬಿಟ್ರು ಇವ್ರನ್ನ, ಇಷ್ಟು ಆತ್ಮೀಯರು ಅವರು, ಹೀಗೆ ಅವರು ಪರಸ್ಪರ ಪ್ರೇಮಿಗಳು, ಎಷ್ಟೆಷ್ಟೋ ವಿಷಯಗಳು ಕೇಳ್ತೇವೆ. ಇದೆಲ್ಲ ಸೊ ಇದೆಲ್ಲ ಈಗ ಸಮಾಜ ಹೀಗೆ. ಸೊ ದುರ್ಲಭಂ ಅದು ತದಪಿ ಅಧ್ರುವಂ ತದಪಿ ಅರ್ಥದಂ. ಸೊ ಹೇಳ್ತಾರೆ ಇದು ಮನುಷ್ಯ ಜನ್ಮ ಯಾವಾಗ ಬೇಕಾದ್ರೂ ಫಿನಿಶ್ ಆಗ್ಬೋದು. ಸೊ ಪ್ರಹ್ಲಾದ್ ಮಹರ್ಷಿ ಹೇಳ್ತಾರೆ ಫ್ರೆಂಡ್ಸ್ಗೆ, ಅವ್ರ ಸ್ನೇಹಿತರಿಗೆ. ಸೊ ಅರ್ಥದಂ ಆದ್ರೂ ಕೂಡ ಇದು ಅರ್ಥವತ್ತಾಗಿ ಮಾಡ್ಬೋದು. ಇದನ್ನ ನಾವು ಸರಿಯಾದ ಲಾಭವನ್ನು ಪಡಿಬಹುದು. ಸರಿಯಾದ ಲಾಭವನ್ನು ಪಡಿಬಹುದು. ಹೇಗೆ ಪಡಿಬಹುದು? ಭಾಗವತ ಧರ್ಮವನ್ನು ನಾವು ತುಂಬಾ ತೀವ್ರವಾಗಿ, ಪ್ರಾಮಾಣಿಕವಾಗಿ ನಾವು ಇದನ್ನ ಅಭ್ಯಾಸ ಮಾಡಬೇಕು. ಯಾವಾಗಿಂದ ಅಭ್ಯಾಸ ಮಾಡಬೇಕು? ಯಾವಾಗ ಅದರ ಕಾತುರತೆ ನಮ್ಗೆ ತಿಳಿಯುತ್ತೆ, ಅದರ ಮಹತ್ವ ತಿಳಿಯುತ್ತೆ, ಆಗಿಂದಲೂ ಕೂಡ ಮಾಡ್ಬೇಕು. ಸೊ ಹಿಂದೆ ಧ್ರುವ ಮಹಾರಾಜರು 5 ವರ್ಷದಲ್ಲಿ ಮಾಡಿದ್ರು, ಪ್ರಹ್ಲಾದ ಮಹಾರಾಜರು ಕೂಡ ಮಾಡಿದ್ರು. ಸೊ ನಮಗೆ ಅಷ್ಟು ಇದರಲ್ಲಿ ನಮಗೆ ಸ್ವಲ್ಪ ಸ್ವತಃ ಆಗ್ಲಿಲ್ಲ ನಮ್ಗೆಲ್ಲರಿಗೆ. ಅಟ್ಲೀಸ್ಟ್ ಇವಾಗಾದ್ರೂ ನಮಗೆ ಸ್ವಲ್ಪ ತಿಳಿದಿದೆ. ಸೊ ನಾವು ಈಗಿಂದ ನಾವು ಮಾಡೋಣ. ಮತ್ತೆ ನಮ್ಮ ಆಶ್ರಯದಲ್ಲಿ ಯಾರಾದರೂ ಇದ್ರೆ ಅವರು ಕೂಡ ಆ ರೀತಿ ಮಾರ್ಗದರ್ಶನ, ಆ ರೀತಿ ಪ್ರೋತ್ಸಾಹ ನಾವು ಕೊಡಬೇಕು. ಸೊ ಶಾಸ್ತ್ರ ಭಾಗವತ ಏನ್ ಹೇಳುತ್ತೆ? ಭಾಗವತ ಸಂಪೂರ್ಣ ಕ್ರಾಂತಿಕಾರಿ ಗ್ರಂಥ. ಸೊ ಹೇಳೋದು ಭಾಗವತ ಹೇಳುತ್ತೆ, ನಮೋಚಯೇತ್ಯ ಸಮುಪೇತ ಮೃತ್ಯುಂ ಗುರು ನ ಸಸ್ಯಾತ್ ಪಿತಾ ನ ಸಸ್ಯಾತ್ ಮಾತ. ಸೊ ಏನ ಶ್ಲೋಕ ಅದು?
ಅದು ಹೇಳೋದು ಒಬ್ಬರು ತಂದೆ ಆಗ್ಬಾರ್ದು, ಒಬ್ಬರು ತಾಯಿ ಆಗ್ಬಾರ್ದು, ಒಬ್ಬರು ಗುರು ಆಗ್ಬಾರ್ದು. ಸೊ ಗುರು ಅಂದ್ರೆ ನಾವು ಕ್ಲಾಸ್ ಕೊಡ್ಬೇಕು, ನಾನು ಮಾರ್ಗದರ್ಶನ ಕೊಡ್ಬೇಕು, ಸೊ ನನಗೆ ಗೊತ್ತು ಏನು ಸರಿ ಏನು ತಪ್ಪು. ಸೊ ಇದೆಲ್ಲ ನಮಗೆ ಒಂದು ಏನೇ ಹೇಳೋದು ಒಂದು ರೀತಿಯ ನಮಗೆ ಸಮಾಜದ ಒಂದು ವ್ಯವಸ್ಥೆಯಿಂದನೋ ಇಲ್ಲಾಂದ್ರೆ ನಾವೇ ಆ ರೀತಿ ಮುಂದೆ ಬಂದು ಇದನ್ನು ಸ್ವೀಕರಿಸೋದು. ಸೊ ಈ ರೀತಿ ಸ್ಥಾನಗಳಿದೆ. ತಂದೆಯ ಸ್ಥಾನ ಇದೆ, ತಾಯಿಯ ಸ್ಥಾನ ಇದೆ, ಪತಿಯ ಸ್ಥಾನ ಇದೆ, ಮತ್ತೆ ಗುರುವಿನ ಸ್ಥಾನ ಇದೆ, ಮತ್ತೆ ರಾಜ ಇಲ್ಲ ಒಂದು ಪಬ್ಲಿಕ್ ಲೀಡರ್, ಒಬ್ಬ ನಾಯಕ. ಸೊ ಇದೆಲ್ಲ ಹೇಳ್ತಾರೆ ಶಾಸ್ತ್ರ ಹೇಳೋದು, ಇದೆಲ್ಲ ತಗೊಳ್ಳಿ, ಇದೆಲ್ಲ ಸ್ವೀಕರಿಸಿ. ಆದ್ರೆ ಯಾವಾಗ ಸ್ವೀಕರಿಸಿ, ಹೇಗೆ ಸ್ವೀಕರಿಸಬೇಕು ಅಂದ್ರೆ ನಮ್ಮ ಅನುಯಾಯಿಗಳನ್ನು ನಾವು ಮುಕ್ತಪಡಿಸುವ ಒಂದು ಶಕ್ತಿಯನ್ನು ಪಡೆದು ನಾವು ಸ್ವೀಕರಿಸಬೇಕು. ನಮೋ ಚಯೇತ್ಯ ಪಿತಾನ ಸಸ್ಯ ಜನನೀನ ಸಸ್ಯ ಸ್ವಜನೋ ನ ಸಸ್ಯಾತ್ ನಮೋ ಚಯೇತ್ಯ ಸಮುಪೇತ ಮೃತ್ಯು. ಸೊ ಯಾವಾಗವರೆಗೂ ನಾವು ನಮ್ಮನ್ನು ಈ ಜನನ ಚಕ್ರ ಇದರಿಂದ ನಾವು ಮುಕ್ತಪಡಿಸ್ಕೊಳ್ಳೋಕೆ ಶಕ್ತಿ ಇಲ್ಲ, ಮತ್ತೆ ನಮ್ಮನ್ನು ಅನುಯಾಯಿರು ಇವರು ಮಾಡ್ಕೊಳ್ಳೋ ಶಕ್ತಿ ಇಲ್ಲ, ಅವಾಗವರೆಗೂ ಇದನ್ನು ಸ್ವೀಕರಿಸುವ ಅಗತ್ಯ ಇಲ್ಲ. ಅಗತ್ಯ ಅಂದ್ರೆ ಮಾಡ್ಬೇಕು, ಸ್ವೀಕರಿಸ್ಬಿಟ್ಟಿದ್ದೇವೆ ನಾವು. ಇವಾಗ ಏನ್ ಮಾಡೋದು, ಈಗ ಯಾರೋ ಒಬ್ರು ತಂದೆ ಆಗಿರ್ಬೋದು, ಒಬ್ರು ತಾಯಿ ಆಗಿರ್ಬೋದು, ಇಲ್ಲ ಒಬ್ಬ ಗಂಡನಾಗಿರ್ಬೋದು, ಒಬ್ಬ ಗುರು ಇದರ ಕೆಲಸ ಮಾಡ್ತಾ ಇರ್ಬೋದು, ಇಲ್ಲ ಒಬ್ಬ ನಾಯಕನಾಗಿ ಕೆಲಸ ಮಾಡ್ತಾ ಇರ್ಬೋದು ಸಮಾಜದಲ್ಲಿ. ಸೊ ಆಗ್ಲೇ ಇದ್ರಲ್ಲಿ ಮಾಡ್ತಾ ಇದ್ದೇವೆ. ನಾವ್ ಏನ್ ಮಾಡ್ಬೇಕು, ನಾವೀಗ ಹೇಗೆ ನಾವು ಮಾಡ್ಬೇಕು, ಏನ್ ಮಾಡ್ಬೇಕು ಅಂದ್ರೆ ನಾವು ಪಾಲನೆ ಮಾಡ್ಬೇಕು. ನಾವು ಇಂದಿನ ಅಧಿಕಾರಿಗಳಲ್ಲಿ ಹೇಗಿದೆ ಅವರನ್ನ ಪಾಲನೆ ಮಾಡ್ಬೇಕು. ನಾವು ವೈಯಕ್ತಿಕವಾಗಿ ಪಾಲನೆ ಮಾಡ್ಬೇಕು. ಚೈತನ್ಯ ಮಹಾಪ್ರಭು ಹೇಳಿದಾಗೆ ಭಾರತ ಭೂಮಿತೆ ಮನುಷ್ಯ ಜನ್ಮ ಹೊಯ್ಲ ಯಾರು ಜನ್ಮ ಸಾರ್ಥಕರಿ ಕರೋ ಪರೋಪಕಾರ. ಸೊ ಮನುಷ್ಯ ಜನ್ಮ ಸಿಕ್ಕಿದೆ, ಅದು ಎಲ್ಲಿ ಸಿಕ್ಕಿದೆ ನಮಗೆಲ್ಲ ಎಲ್ಲರಿಗೂ ಇಲ್ಲಿರೋ ನಾವೆಲ್ಲರೂ ಕೂಡ ಭಾರತ ಭೂಮಿಯಲ್ಲಿ ಜನ್ಮ ಸಿಕ್ಕಿದೆ. ಸೊ ಭಾರತ ಭೂಮಿಯಲ್ಲಿ ಸಿಕ್ಕಿರೋದ್ರಿಂದ ನಮ್ಗೆ ಎಷ್ಟು ಸುಲಭವಾಗಿ ಇದರ ಒಂದು ಜ್ಞಾನವಾದ ಒಂದು ಇದನ್ನು ನಮ್ಗೆ ಪಡಿಲಿಕ್ಕೆ ಸಾಧ್ಯ ಆಯಿತು. ಆಚಾರ್ಯರು, ಶಿಲ ಪ್ರಭುಪಾದರು, ಶುದ್ಧ ಭಕ್ತರು, ಸೊ ಮತ್ತೆ ಅವರ ಅನುಯಾಯಿಗಳು, ಸೊ ಅವರ ಕೃಪೆಯಿಂದ ನಮ್ಗೆ ಸುಲಭವಾಗಿ ಸಿಕ್ಕಿದೆ, ಸುಲಭವಾಗಿ ಸಿಕ್ಕಿದೆ. ಸೊ ಇದನ್ನು ನಾವು ಅಭ್ಯಾಸ ಮಾಡ್ಬೇಕು, ಮತ್ತೆ ನಾವು ಇನ್ನೊಬ್ಬರಿಗೆ ಕೊಡಕ್ಕೆ ಸಾಧ್ಯ ಆಗುತ್ತೆ. ಸೊ ಕುಮಾರ, ಕಪಿಲ, ಮನು, ಪ್ರಹ್ಲಾದ. ಸೊ ಪ್ರಹ್ಲಾದ ಮಹಾರಾಜರು ಹೇಳೋದು ಹೀಗೆ, ಮನುಷ್ಯ ಜನ್ಮದಲ್ಲಿ ನಾವು ಹೀಗೆ ನಾವು ಭಾಗವತ ಧರ್ಮವನ್ನು ಪಾಲಿಸಬೇಕು. ಮತ್ತೆ ಪ್ರಹ್ಲಾದ ಜನಕ ಅಂದ್ರೆ ಈಗ ಯಾರು ಜನಕ? ಸೀತಾದೇವಿ. ಸೊ ಲಾಸ್ಟ್ ವೀಕ್ ರಾಮನವಮಿ, ಶ್ರೀರಾಮನವಮಿ, ಈಗ ನೆಕ್ಸ್ಟ್ ಬರುತ್ತೆ ಸೀತಾನವಮಿ ಬರುತ್ತೆ. ಯಾವಾಗ ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ, ನೆಕ್ಸ್ಟ್ ರಾಧಾಷ್ಟಮಿ ಬರುತ್ತೆ. ಹಾಗೆ ಭಗವಂತನ ಅವತಾರಗಳು ತಕ್ಷಣವೇ ಅವನ ಶಕ್ತಿ, ಅವನ ಹಲಾದಿನಿ ಶಕ್ತಿ. ಸೊ ಅವರು ಅವತರಿಸ್ತಾರೆ. ಸೀತಾದೇವಿಯವರ ತಂದೆ ಜನಕ. ಸೊ ಅವರು ಕೂಡ ಹೇಳ್ತಾರೆ, ಅವ್ರು ಮಹಾರಾಜರಾಗಿದ್ರು, ಅವರು ಗೃಹಸ್ಥರಾಗಿದ್ರು. ಸೊ ಶಿಲ ಪ್ರಭುಪಾದ ಇನ್ನೊಂದು ಪಾಯಿಂಟ್ ಹೇಳೋದು, ಸೊ ಹಾಗೆ ಇದೇನು ಎಲ್ಲರೂ ಇಲ್ಲಿ ಪಟ್ಟಿ ನೋಡ್ತಾ ಇರೋದು ನಾವು, ನಾರದರು, ಕಪಿಲರು, ಇವರೆಲ್ಲ ಸನ್ಯಾಸಿಗಳು, ಇವರೆಲ್ಲ ಬ್ರಹ್ಮಚಾರಿಗಳು. ಅದೇ ರೀತಿಯಲ್ಲಿ ಇನ್ನೊಂದು ಪಟ್ಟಿ ಕೂಡ ಇದೆ ಅಲ್ಲೇ ಸೈಡ್ ಬೈ ಸೈಡ್. ಬ್ರಹ್ಮ, ಶಿವ, ಮತ್ತೆ ಮನು, ಪ್ರಹ್ಲಾದ, ಇಲ್ಲಿ ಜನಕ. ಸೊ ಇವರೆಲ್ಲ ಗೃಹಸ್ಥ ಜೀವನದಲ್ಲಿ ಆದರೂ ಕೂಡ ಇವರೆಲ್ಲ ಕೂಡ ಮಹಾಜನ, ಇವರೆಲ್ಲ ಕೂಡ ಆಚಾರ್ಯರು. ಯಾಕಂದ್ರೆ ಇವರು ಆ ನಿಯಮಗಳನ್ನು ಪಾಲನೆ ಮಾಡೋದು, ವೈಯಕ್ತಿಕವಾಗಿ ಮಾಡಿದ್ರು. ವೈಯಕ್ತಿಕ ಅವರು ಎಲ್ಲ ಮುಕ್ತ ಪುರುಷರು. ಇಲ್ಲಿ ಹೇಳ್ತಾ ಇರೋ ತರ ಎಲ್ಲರೂ ಮುಕ್ತ ಪುರುಷರು. ಪ್ರಹ್ಲಾದ, ಜನಕ, ಭೀಷ್ಮ. ಸೊ ಭೀಷ್ಮ ನಮ್ಗೆ ಗೊತ್ತು, ಭೀಷ್ಮ ಪಿತಾಮಹ. ಪ್ರಹ್ಲಾದ, ಜನಕ, ಭೀಷ್ಮ, ಬಲಿ ಮಹಾರಾಜ್. ಎಸ್, ಎಲ್ಲರೂ ಬಲಿ ಮಹಾರಾಜ್ ಅಂತ ಹೇಳ್ತಾ ಇದ್ರಿ ಫಸ್ಟ್ಗೆ. ಸೊ ಬಲಿ ಮಹಾರಾಜರು ಕೂಡ ಇದ್ದಾರೆ. ಬಲಿ ಮಹಾರಾಜರ ಹಿನ್ನೆಲೆಯಲ್ಲಿ ಅವರು ಅಸುರ ವಂಶದಲ್ಲಿ ಹುಟ್ಟಿದವರು. ಅವರು ಹಿರಣ್ಯಕಶಿಪು, ಸೊ ಅವರ ಪೀಳಿಗೆಯಲ್ಲಿ ಹುಟ್ಟಿದವರು. ಆದ್ರೂ ಕೂಡ ಅವ್ರನ್ನ ಯಾಕೆ ನಾವು ಮಹಾಜನರು ಅಂತ ಹೋಗ್ತೇವೆ? ಪ್ರಹ್ಲಾದನು ಕೂಡ ಹಾಗೆ. ಸೊ ಅವರು ಅಸುರ ವಂಶದಲ್ಲಿ ಇದ್ರು ಕೂಡ ಅವರಿಬ್ಬರು ಮಹಾಜನ. ಅಂದ್ರೆ ಹಿನ್ನೆಲೆ ಮುಖ್ಯ ಅಲ್ಲ, ಸೊ ಆದರೆ ಅವರ ಆಚರಣೆ ಸಾಧನೆ. ಸೊ ಅವರ ಆಚರಣೆಯಿಂದ ಅವರು ಪ್ರಹ್ಲಾದರು ಅದರ ಪರಮ ಭಕ್ತರು ಆದರು ಪ್ರಹ್ಲಾದರು. ಅದೇ ರೀತಿಯಲ್ಲಿ ಅವರ ಮೊಮ್ಮಗನಾದ ಬಲಿ ಮಹಾರಾಜರು, ಪ್ರಹ್ಲಾದ್ ಮಹಾರಾಜ್ ಬಲಿ ಮಹಾರಾಜ. ಬಲಿ ವಯಾಸಕಿ ಅಂದ್ರೆ ವ್ಯಾಸಪುತ್ರ ಶುಕದೇವ್ ಗೋಸ್ವಾಮಿ. ಸೊ ಶುಕದೇವ್ ಗೋಸ್ವಾಮಿ ನಮ್ಗೆ ಇವಾಗ ಇಲ್ಲಿ ಭಾಗವತನ ಹೇಳ್ತಾರೆ, ಅವರು ಕೂಡ ಒಬ್ಬ ಅಧಿಕಾರಿ. ಮತ್ತೆ ವಯಂ ಅಂದ್ರೆ ನಾನು. ಸೊ ಯಾರು ಈ ನಾನು? ಇಲ್ಲಿ ಯಮರಾಜ್. ನಾನು ಅಂದ್ರೆ ಇಲ್ಲ ಅಂದ್ರೆ ಮಾಯವಾದ ತತ್ವದಲ್ಲಿ ಹೇಳ್ತಾರಲ್ಲ, ಎಲ್ಲದರಲ್ಲೂ ನಾನು ಅಹಂ ಬ್ರಹ್ಮಾಸ್ಮಿ, ಹಾಗೆ ಅದು ನಾನು ಅದು ಅಂತ ಅನ್ಕೊಳ್ಬಾರ್ದು. ಸೊ ಈ ಭಯಂ ಅಹಂ ಅಹಂ ಭಯಂ ನಾವೆಲ್ಲರೂ ಆಕ್ಚುಲಿ ಭಯಂ ಒಂದ್ ರೀತಿ. ಸೊ ಈ ನಾವು 12 ಜನಕ್ಕೆ
ಏನು ಇದು ಧರ್ಮದ ತತ್ವ ಅಂದ್ರೆ ಗೊತ್ತು ಅಂತ ಯಮರಾಜರು ಯಮದೂತರಿಗೆ ಹೇಳಿದ್ರು. ಯಮದೂತರು ಅಜಾಮಿಳನ ಇದು ನಡೆದ ಮೇಲೆ, ಆ ಘಟನೆ ನಡೆದ ಮೇಲೆ, ಇದೇನಿದು ಧರ್ಮವನ್ನು ಎಷ್ಟೋ ಜನ ನಿರ್ದೇಶಿಸ್ತಾರ, ನಾವ್ ಅನ್ಕೊಂಡಿದ್ದು ನೀನು ನಿರ್ದೇಶನ ಮಾಡೋದು, ನೀನು ನ್ಯಾಯಾಧೀಶನು ಇಲ್ಲಿ ಭೌತಿಕ ಇದಕ್ಕೆ, ಎಲ್ಲರ ಕರ್ಮವನ್ನು ನೋಡೋದು ನೀನು ನಾರಾಯಣದಿಂದ ನೇಮಕ ನಾವು. ಆದ್ರೆ ಇಲ್ಲಿ ನೋಡಿದ್ರೆ ಬೇರೆ ಯಾರ್ಯಾರೋ ತೀರ್ಪು ಕೊಡೋತಾರೆ. ಎಷ್ಟೆಷ್ಟು ಕೋರ್ಟ್ಗಳಿದೆ, ಎಷ್ಟೆಷ್ಟು ಕಚೇರಿಗಳಿದೆ. ನಾವಿಲ್ಲಿ ತಪ್ಪಿಸ್ಕೊಂಡ್ಬಿಡ್ತಾರೆ. ಇಲ್ಲಿ ಈ ಕೋರ್ಟ್ ಸಿಕ್ಕಿ ಬಿದ್ರೆ ಮತ್ತೆ ಇನ್ನೊಂದು ಕೋರ್ಟ್ ಇದೆ, ಅಲ್ಲೋಗಿ ಅಲ್ಲಿ ಬ್ರೈಬ್ ಮಾಡಿ ಅಲ್ಲಿ ಪಾಸ್ ಆಗ್ಬಿಡ್ತಾರೆ. ಸೊ ಈಗೆಲ್ಲ ನಡೀತಾ ಇದು ಇವತ್ತಿನ ಭಗವಂತನ ಈ ತರ ಆಗೋದಿಲ್ಲ. ಎಲ್ಲವೂ ಎಲ್ಲಿದ್ರು ಅದು ಒಂದೇ ಕೋರ್ಟ್, ಅದು ಒಂದೇ ಡಿಸಿಷನ್, ಅದು ಸೇಮ್ ರಿಪೀಟ್ ಆಗುತ್ತೆ ಅಷ್ಟೇ. ಇನ್ನು ಶಿಕ್ಷೆ ಜಾಸ್ತಿ ಆಗುತ್ತೆ ಅಷ್ಟೇ, ಇನ್ನು ಅಪೀಲ್ಗಳು ಜಾಸ್ತಿ ಆದ್ರೆ ಶಿಕ್ಷೆಗಳು ಜಾಸ್ತಿ ಆಗುತ್ತೆ ಅಷ್ಟೇ ಭಗವಂತನ ಕೋರ್ಟ್. ಎನಿವೆ, ಹೀಗೆ ಯಮರಾಜರು, ಸೊ ವಯಂ ಅಂದ್ರೆ ನಾನು ಕೂಡ ಸೊ ಈ ವ್ಯಕ್ತಿಗಳು, ಸೊ ಇವರು ಮಹಾಜನರು, ಇವರ ನಿರ್ದೇಶನಗಳನ್ನು ನಾವು ಪಾಲನೆ ಮಾಡಿದ್ರೆ, ಇಲ್ಲಿ ಹೇಳ್ತಾ ಇದ್ದಾರೆ ಯಾಕೆ ಇವರ ನಿರ್ದೇಶನ ಪಾಲನೆ ಮಾಡ್ಬೇಕಂದ್ರೆ ಇವರೆಲ್ಲರೂ ಕೂಡ ಮುಕ್ತ ಪುರುಷರು. ಇವರಲ್ಲಿ 4 ದೋಷಗಳಿಲ್ಲ. ಏನ್ ದೋಷಗಳಿದೆ ನಮಗೆಲ್ಲರಿಗೂ? ಭ್ರಮೆ, ಮೋಸ ಮಾಡೋದು, ತಪ್ಪು ಮಾಡೋದು, ಭ್ರಮೆ. ಆಮೇಲೆ ನಮ್ಮ ಇದುಗಳು ಎಲ್ಲ ಅಪರಿಪೂರ್ಣ, ಇಂದ್ರಿಯಗಳು ಅಪರಿಪೂರ್ಣ. ಏನ್ ಮಾಡೋದು? ನಮ್ಮ ಇಂದ್ರಿಯಗಳು ನಾನು ನೋಡೋದೇ ಸರಿಯಾಗಿ ನೋಡೋದಿಲ್ಲ. ನೋಡ್ತೇನೆ, ನಾನು ನೋಡಿದ್ದು ಇಲ್ಲಿ ಏನ್ ನೋಡ್ತೇನೆ, ಒಂದು ಹಗ್ಗವನ್ನು ನೋಡ್ತೇನೆ, ಆದ್ರೆ ಸ್ವಲ್ಪ ಕತ್ತಲೆ ಇರೋದ್ರಿಂದ ನನಗೆ ಹಾವು ತರ ಕಾಣಿಸ್ಬಿಡುತ್ತೆ. ಭಯ ಆಗ್ಬಿಡುತ್ತೆ. ಅಯ್ಯೋ ಹಾವು 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 ಅಂತ ಹೋಗಿ ನಾನು ಎಲ್ಲರಿಗೂ, ಎಲ್ಲರೂ ಏನೋ ಬೇರೆ ಬ್ಯುಸಿ ಇರ್ತಾರೆ, ನಾನ್ ಬಂದು ಕೂಗಿ ಅವ್ರನ್ನ ಮತ್ತೆ ಕರ್ಕೊಂಡು ಬರ್ತೇನೆ. ನೋಡಿದೆ ಅಲ್ಲಿ ಹಾವಿಲ್ಲ. ಆಮೇಲೆ ನೋಡಿ ಅದು ಕೇವಲ ಅದೊಂದು ಹಗ್ಗ, ಕಟ್ಟಿ. ಸೊ ಹೀಗೆ ನಮ್ಮದು ಇಂದ್ರಿಯಗಳು ಅಪರಿಪೂರ್ಣ. ಆದ್ರೆ ಎಷ್ಟೋ ಬೇರೆ ಬೇರೆ ಇದಿದೆ. ಸರಿಯಾಗಿ ಕಾಣೋದಿಲ್ಲ, ಸರಿಯಾಗಿ ಕೇಳೋದಿಲ್ಲ, ಸರಿಯಾಗಿ. ಸೊ ಇದು ನಾವು ಈ ತರ ನಾವು ಪಡೆಯೋ ಒಂದು ಜ್ಞಾನವೇ ನಮ್ಮಲ್ಲಿ ಅಪರಿಪೂರ್ಣತೆ ಇದೆ. ಸೊ ಅದರಿಂದ ಶುರುವಾಗಿ ಮತ್ತೆ ಭ್ರಮೆ, ದೊಡ್ಡ ಭ್ರಮೆ ಇದ್ದೇನೆ ನಾನು. ಭೌತಿಕ ದೇಹ, ನಾನೇ ನಾನು ಇದು ಅಂತ ಅನ್ಕೊಂಡ್ಬಿಟ್ಟಿದ್ದೇನೆ. ಇದು ಆಕ್ಚುಲಿ ಭೌತಿಕ ದೇಹ ಅಲ್ಲ. ನಾವು ಭೌತಿಕ ದೇಹದಲ್ಲಿರುವ ಸಿಕ್ಕಿಬಿದ್ದ ಆತ್ಮಗಳು. ಈ ಸಂಪೂರ್ಣವಾಗಿ ಹೇಗೆ ಹಗ್ಗಗಳೆಲ್ಲ ಕಟ್ಟಿ ಏನು ಮಾಡಕ್ಕಾಗಲ್ಲ, ಏನು ಆಚೆ ಈಚೆ ಇದು ಆ ರೀತಿಯಲ್ಲಿ ಈ ಗುಣಗಳು ಕಟ್ಟಿಬಿಟ್ಟಿದೆ. ಆದ್ರೆ ನಾನು ಅನ್ಕೊಳ್ತೇನೆ, ಇಲ್ಲ ನಾನು ಮುಕ್ತ ಪುರುಷ, ನಾನು ಸ್ವತಂತ್ರನು ಅಂತ. ಸೊ ಈ ಭ್ರಮೆಯಲ್ಲಿದ್ದೇನೆ ನಾನು. ಸೊ ಅಪರಿಪೂರ್ಣ ಇಂದ್ರಿಯಗಳು, ಭ್ರಮೆಯಲ್ಲಿದ್ದೇನೆ ನಾನು, ಈ ದೇಹ ಅಂತ. ಮತ್ತೆ ತಪ್ಪುಗಳು ಮಾಡ್ತಾನೆ ಇದೆ. ಎಷ್ಟು ತಪ್ಪುಗಳು ಕೃಷ್ಣ ಗುರು ಎಷ್ಟು ಅವಕಾಶ ಕೊಡ್ತಾನೆ ಇದ್ದಾರೆ, ಮತ್ತೆ ನಾನು ತಪ್ಪುಗಳು ಮಾಡ್ತಾನೆ. ಸೊ ಇದು ಮೋಸ ಮಾಡೋ ತಪ್ಪುಗಳು ಮಾಡೋದೇ ಅದು ನನ್ನ ಸ್ವಭಾವ ಆಗ್ಬಿಟ್ಟಿದೆ. ತಪ್ಪುಗಳು ಮಾಡೋದು ನಮ್ಮ ಸ್ವಭಾವ. 4ನೇದು ಮೋಸ ಮಾಡೋ ಪ್ರವೃತ್ತಿ. ಮೋಸ. ಯಾಕಂದ್ರೆ ಈ ನಮ್ಮೂರು ಇರೋದ್ರಿಂದ ಸಹಜವಾಗಿ ಏನ್ ಮಾಡೋದು ಕೂಡ ಮೋಸನೇ. ಮೋಸ. ಶಿಲಪ್ರಭು ಆಚಾರ್ಯ ಪ್ರಭುಪಾದ ಹೇಳ್ತಾರೆ, ಡೋಂಟ್ ಟ್ರೈ ಟು ಚೀಟ್ ಗುರು, ಡೋಂಟ್ ಟ್ರೈ ಟು ಚೀಟ್ ಕೃಷ್ಣ. ಬಹಳ ಚೆನ್ನಾಗಿ ಹೇಳ್ತಾರೆ ಪ್ರಭುಪಾದ. ಅಕಸ್ಮಾತ್ ನಾನು ನಾನು ತುಂಬಾ ಬುದ್ಧಿವಂತ, ನನ್ನ ಗುರುವನ್ನು ಕೂಡ ನಾನು ಮೋಸ ಮಾಡ್ಬಿಡ್ತೇನೆ, ಕೃಷ್ಣನನ್ನು ಕೂಡ ನಾನು ಮೋಸ ಮಾಡ್ಬಿಡ್ತೇನೆ. ಸೊ ಆಕ್ಚುಲಿ ನಾನು ಯಾರನ್ನ ಮೋಸ ಮಾಡ್ಕೊಳ್ತಾನೆ? ನನ್ನನ್ನೇ ನಾನೇ. ಯಾಕಂದ್ರೆ ಅವರನ್ನ ಯಾರು ಮೋಸ ಮಾಡಕ್ಕಾಗಲ್ಲ. ಅವರೆಲ್ಲ ಮುಕ್ತಾತ್ಮರು, ಮುಕ್ತ ಪುರುಷರು. ಸೊ ನಾನು ಈ ರೀತಿ ಭೌತಿಕವಾಗಿ ಇದ್ದ ಕಾರಣ ನನ್ನ ತಪ್ಪುಗಳು, ನನ್ನ ಭ್ರಮೆ, ನನ್ನ ಇಂದ್ರಿಯಗಳ ಅಪರಿಪೂರ್ಣತೆ, ಇದರಿಂದ ನಾನು ನನ್ನನ್ನೇ ವಂಚನೆ ಮಾಡ್ಕೊಳ್ತೇನೆ. ಬಹಳ ಚೆನ್ನಾಗಿ ಶಿಲ ಪ್ರಭುಪಾದರು ಹೇಳ್ತಾರೆ, ದೇರ್ ಇಸ್ ನಥಿಂಗ್ ಲೆಮೆಂಟಬಲ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್. ಭೌತಿಕ ಜಗತ್ತಿನಲ್ಲಿ ಯಾವುದು ಶೋಚನೀಯವಾದದ್ದಿಲ್ಲ. ಅಶೋಚ್ಯ ನನ್ವ ಶೋಚಸ್ವಂ. ಭಗವದ್ಗೀತೆ ಕೃಷ್ಣ ಕೂಡ ಹೇಳೋದು, ಏನು ಶೋಚನೀಯ. ಒಂದೊಂದ್ಸಲ ಹೇಳ್ಬೋದು, ಒಂದೊಂದ್ಸಲ ಅಯ್ಯೋ ಅವ್ರು ಮೋಸ ಮಾಡ್ಬಿಟ್ರು, ಆ ಒಂದು ನಾಯಕ ಮೋಸ ಮಾಡ್ಬಿಟ್ಟ, ಆ ದೇಶ ಮೋಸ ಮಾಡ್ಬಿಡ್ತು, ಅದೇ ದೇಶ ನೋಡಿ ಇವಾಗೆಲ್ಲ ಇನ್ನೊಂದು ದೇಶದ ಮೇಲೆ ಯುದ್ಧ ಮಾಡಿ ಎಲ್ಲವನ್ನು ಹೇಗೆ ಇದು ಮಾಡ್ತಾ ಇದೆ. ಸೊ ಇದೆಲ್ಲ ಅನ್ಸುತ್ತೆ ಒಂದ್ಸಲ ನೋಡಿದ್ರೆ, ಸಮಾಜದಲ್ಲಿ ಒಂದು ವ್ಯವಸ್ಥೆಯಲ್ಲಿ ನೋಡಿದ್ರೆ ಈ ದೇಶಗಳು ಆಗ್ ಮಾಡಿದ್ರು, ಈ ನಾಯಕರು ಈಗ ಮಾಡಿದ್ರು. ಸೊ ಅದು ಅದು ಹೇಳ್ತಾರೆ ಶ್ರೀ ಪ್ರಭುಪಾದರು, ಒನ್ ಕೆನಾಟ್ ಚೀಟ್ ಎವ್ರಿಬಡಿ ಫಾರ್ ಆಲ್ ಟೈಮ್. ಒಬ್ಬರೊಬ್ಬರನ್ನ ಮೋಸ ಮಾಡ್ಬೋದು, ಇನ್ನೊಂದು ಮಾಡ್ಬೋದು ಸ್ವಲ್ಪ ಸಮಯಕ್ಕೆ, ಆದ್ರೆ ಎಲ್ಲ ಸಮಯಕ್ಕೆ ಎಲ್ಲ ಜೀವಿಗಳಿಗೆ ಯಾರು ಮಾಡಕ್ಕ, ಎಲ್ಲವೂ ಕೂಡ ಕೃಷ್ಣ ನಿಯಂತ್ರಣ. ಸೊ ಕೃಷ್ಣನ ಅಧಿಕಾರ ಇದೆ, ಕೃಷ್ಣನ ಶಕ್ತಿ ಇದೆ, ಸೊ ಕೃಷ್ಣ ನಿರ್ದೇಶನ ಇದೆ. ಸೊ ಅದರ ಕಡಿವಾಣದಲ್ಲಿ ಪ್ರತಿಯೊಂದು ನಡೀತಾ ಇದೆ. ಪ್ರತಿಯೊಂದು ಹುಲ್ಲು ಕಡ್ಡಿ ಕೂಡ ಅದ ಸ್ವತಂತ್ರವಾಗಿ ನಡೆಯುತ್ತೆ. ಸೊ ಯಾವುದು ಕೂಡ ಶೋಕನೀಯ ಇಲ್ಲ. ಮತ್ತೆ ನಾವು ಆ ನಿರ್ದೇಶನಗಳು, ಸೊ ಇಲ್ಲಿ ಹೇಳಿದಾಗ ಇಲ್ಲಿ ಆ ಮುಕ್ತಾತ್ಮ ನಿರ್ದೇಶನಗಳು ಪಡಿಬೇಕು.
ಮುಕ್ತಾತ್ಮ ನಿರ್ದೇಶನ ಶಿಲಾ ಪ್ರಭುಪಾದರು ಈ ಭಾವಾರ್ಥ ಆಕ್ಚುಲಿ ಇದು ಬಹಳ ಮುಖ್ಯ ಭಾವಾರ್ಥ. ಇಲ್ಲಿ ಇದರಲ್ಲೂ ಕೂಡ ನೀವು IDC ಕೋರ್ಸ್ ಮಾಡಿದ್ರೆ ಈ ಭಾವಾರ್ಥದ ಇದನ್ನ ಅಲ್ಲಿ ಓದಿರ್ತೀರ. ಇಸ್ಕಾನ್ ಡಿಸೈಪಲ್ ಕೋರ್ಸ್ ಇದೆ, ಸೊ ಅದರಲ್ಲೂ ಕೂಡ ಇದಕ್ಕೆ ಪ್ರಭುಪಾದಲ್ಲಿ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ. ಒಬ್ಬ ಅನುಯಾಯಿ ಅವನು ಮುಕ್ತ ಪುರುಷನ ಇಲ್ಲದೆ ಇರಬಹುದು, ಆದರೆ ಅವನು ಆ ಮುಕ್ತ ಪುರುಷರ ಕಾಲ್ನಡಿಯನ್ನು ಪಾಲನೆ ಮಾಡ್ತಾ ಇದ್ದಾರೆ. ಸೊ ಅವರು ಕೂಡ ಗುರುವಿನ ಸ್ಥಾನದಲ್ಲಿ ಒಂದು ಮಾರ್ಗದರ್ಶನ ಕೊಡಬಹುದು ಅಂತ ಸ್ಪಷ್ಟವಾಗಿದೆ. ಒಂದ್ಸಲ ಲಾಸ್ಟ್ ಅಲ್ಲಿ ಓದ್ತೀನಿ ಭಾವಾರ್ಥ. ಆಚಾರ್ಯರು ಮತ್ತು ಮುಕ್ತಾತ್ಮರು ವಿಧಿಸಿದ ಅನುಲ್ಲಂಘನೀಯ ಆದೇಶಗಳನ್ನು ಪಾಲಿಸದೆ ತಿರಸ್ಕರಿಸುವುದೇ ಇಂದು ಫ್ಯಾಷನ್ ಆಗಿದೆ. ಈಗ ಜನರು ಎಷ್ಟು ಅವನತಿಗಳಿಗಿದ್ದಾರೆಂದರೆ ಅವರು ಮುಕ್ತಾತ್ಮನನ್ನು ಬದ್ಧಾತ್ಮನನ್ನು ಬೇರ್ಪಡಿಸಿ ನೋಡಲಾರರು. ಬದ್ಧಾತ್ಮನು 4 ದೋಷಗಳಿಂದ ಪ್ರತಿಬಂಧಿತನಾಗಿದ್ದಾನೆ. ಅವನು ಖಂಡಿತವಾಗಿಯೂ ತಪ್ಪುಗಳನ್ನು ಮಾಡುತ್ತಾನೆ. ಅವನು ಭ್ರಮಿತನಾಗುವುದು ಖಚಿತ. ಇತರರನ್ನು ವಂಚಿಸುವ ಪ್ರವೃತ್ತಿ ಅವನಲ್ಲಿ ಇದ್ದೇ ಇರುತ್ತದೆ. ಅವನ ಇಂದ್ರಿಯಗಳು ಅಪರಿಪೂರ್ಣವಾಗಿರುತ್ತವೆ. ಆದ್ದರಿಂದ ನಾವು ಮುಕ್ತಾತ್ಮರಿಂದ ಮಾರ್ಗದರ್ಶನವನ್ನು ಪಡೆದುಕೊಳ್ಳಬೇಕು. ಕೃಷ್ಣ ಪ್ರಜ್ಞಾ ಆಂದೋಲನ. ಸೊ ಶಿಲಾ ಪ್ರಭುಪಾದರು ಹೇಳ್ತಾರೆ, ಅವರು ಈ ಕೃಷ್ಣ ಪ್ರಜ್ಞಾ ಸಂಸ್ಥೆ, ಇಸ್ಕಾನ್ ಸಂಸ್ಥೆ, ಶಿಲಾ ಪ್ರಭುಪಾದರು ನಿರ್ದೇಶಿಸಿರುವ ಕ್ರಮಗಳನ್ನು ಪಾಲನೆ ಮಾಡುವುದು ಒಂದು ಭಕ್ತ ಸಂಘ. ಸೊ ಕೃಷ್ಣ ಪ್ರಜ್ಞಾ ಆಂದೋಲನವು ನೇರವಾಗಿ ದೇವೋತ್ತಮ ಪರಮ ಪುರುಷನ ಉಪದೇಶಗಳನ್ನು ಕಟ್ಟುನಿಟ್ಟಾಗಿ ಆಚರಿಸುತ್ತಿರುವ ವ್ಯಕ್ತಿಗಳ ಮೂಲಕ ಆದೇಶಗಳನ್ನು ಪಡೆಯುತ್ತಾರೆ. ಸೊ ಪೂರ್ವಾಚಾರ್ಯರು ಷಡ್ ಗೋಸ್ವಾಮಿಗಳಿದ್ದಾರೆ, ಶ್ರೀ ಚೈತನ್ಯ ಮಹಾಪ್ರಭು. ಸೊ ನಾವು ರೂಪ ಅನುಗ, ಸೊ ಅವರ ಕೊಟ್ಟ ನಿಯಮಗಳನ್ನು, ಶಿಲಾ ಪ್ರಭುಪಾದರು ಸಂಸ್ಥಾಪಕ ಆಚಾರ್ಯ ಅವರು ಕೊಟ್ಟ ನಿಯಮಗಳನ್ನು ನಾವು ಪಾಲನೆ ಮಾಡುವಂಥದ್ದು. ಮತ್ತೆ ಅವರನ್ನು ಪಾಲನೆ ಮಾಡ್ತಾ ಇರೋದ ಅವರ ಶಿಷ್ಯರು ಅದನ್ನ ಪಾಲನೆ ಮಾಡುವುದು. ಕೃಷ್ಣ ಪ್ರಜ್ಞಾ ಆಂದೋಲನವು ನೇರವಾಗಿ ದೇವೋತ್ತಮ ಪರಮಪುರುಷನ ಉಪದೇಶವನ್ನು ಕಟ್ಟುನಿಟ್ಟಾಗಿ ಆಚರಿಸುತ್ತಿರುವ ವ್ಯಕ್ತಿಗಳ ಮೂಲಕ ಆದೇಶಗಳು ಪಡೆಯುತ್ತೆ. ಸೊ ಕಟ್ಟುನಿಟ್ಟಾಗಿ ಆಚರಿಸುವುದು. ಸೊ ಮುಖ್ಯವಾಗಿ ಇಲ್ಲೇನಂದ್ರೆ ಕಟ್ಟುನಿಟ್ಟಾಗಿ ಆಚರಿಸುವುದು. ಅದನ್ನು ಅನುಸರಿಸುವನು ಮುಕ್ತಾತ್ಮ ಅಲ್ಲದಿರಬಹುದು, ಆದರೆ ಮುಕ್ತನಾದ ಭಗವಂತನ ನಿಷ್ಠ ಅನುಯಾಯ ಸಲಹೆಯಂತೆ ತಪ್ಪದೆ ನಡೆದುಕೊಂಡ ಪಕ್ಷದಲ್ಲಿ ಅವನ ವರ್ತನೆಗಳು ಭೌತಿಕ ಪ್ರಕೃತಿಯ ಕಶ್ಮಲದಿಂದ ವಿಮುಕ್ತವಾಗುತ್ತದೆ. ಸೊ ಆಕ್ಚುಲಿ ಎಷ್ಟೋ ಜನ ಮುಕ್ತಾತ್ಮರು ಕೂಡ ಇದ್ದಾರೆ, ಇಲ್ಲ ಅಂತಲ್ಲ, ಮುಕ್ತಾತ್ಮರೇ ಇದ್ದಾರೆ. ಸೊ ಪ್ರಭುಪಾದರು ಮಾಡಿದ ಸಂಸ್ಥೆಯಲ್ಲಿ ಅವರ ಶಿಷ್ಯರು ಸೊ ಇದ್ದಾರೆ, ಮುಕ್ತಾತ್ಮರು ಇದ್ದಾರೆ. ಸೊ ನಮಗೆ ನೋಡುವ ಒಂದು ದೃಷ್ಟಿ ಇಲ್ಲ, ನಮಗೆ ಆ ಶಕ್ತಿ ಇಲ್ಲ. ಮುಕ್ತಾತ್ಮ ಮತ್ತೆ ಬದ್ಧಾತ್ಮ ಇದು ವಿಶ್ಲೇಷಣೆ ಮಾಡುವ ಶಕ್ತಿ ಇಲ್ಲ. ಸೊ ಇಲ್ಲಂದ್ರೆ ಮುಕ್ತಾತ್ಮರು ಕೂಡ ಇದ್ದಾರೆ. ಇಲ್ಲ ಅಂದ್ರೂ ಪ್ರಭುಪಾದರು ಹೇಳೋದು ಇಲ್ಲಿ ಮುಕ್ತಾತ್ಮನ ಇಲ್ಲ ಆದ್ರೂ ಕೂಡ ಅದೇ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ರೆ ಅದು ಕೂಡ ಅದೇನ್ ಹೇಳ್ತಾರೆ, ಮುಕ್ತಾತ್ಮನ ನಿರ್ದೇಶನ ಅಂತ ಸ್ವೀಕರಿಸಬೇಕು. ಅದನ್ನು ಅನುಸರಿಸುವ ಮುಕ್ತಾತ್ಮನು ಅಲ್ಲದಿರಬಹುದು, ಆದರೆ ಮುಕ್ತನಾದ ಭಗವಂತನ ನಿಷ್ಠ ಅನ್ಯಾಯ ಸಲಹೆಯಂತೆ ತಪ್ಪದೇ ನಡೆದುಕೊಂಡ ಪಕ್ಷದಲ್ಲಿ ಅವನ ವರ್ತನೆಗಳು ಭೌತಿಕ ಪ್ರಕೃತಿಯ ಕಶ್ಮಲದಿಂದ ಮುಕ್ತವಾಗುತ್ತದೆ. ಭೌತಿಕ ಪ್ರಕೃತಿ ನಮಗೆ ದೇಹ, ಸೊ ಇದು ರಾಜಸ ತಮಸ ಸತ್ವಗುಣ ಇದೆ, ಇದರ ಮೂಲಕ ಇದು ನಡೀತಾ ಇರುತ್ತೆ. ಆದರೆ ನಾವು ಈ ನಿಯಮಗಳು ಪಾಲನೆ ಮಾಡಿದ್ರೆ ಇದರಿಂದ ಮುಕ್ತರಾಗಬಹುದು. ಆದ್ದರಿಂದ ಚೈತನ್ಯ ಮಹಾಪ್ರಭುಗಳು ಹೇಳುತ್ತಾರೆ, ನನ್ನ ಆಜ್ಞೆಯಿಂದ ನೀನೊಬ್ಬ ಗುರುವೇ ಆಗಬಹುದು. ದೇವೋತ್ತಮ ಪರಮಪುರುಷನ ದಿವ್ಯವಾಣಿಯಲ್ಲಿ ಪೂರ್ಣ ಶ್ರದ್ಧೆಯನ್ನಿಟ್ಟುಕೊಂಡು ಅವನ ಆದೇಶಗಳನ್ನು ವಿಧೇಯತೆಯಿಂದ ಪಾಲಿಸುತ್ತಿದ್ದರೆ ಅಂತಹ ವ್ಯಕ್ತಿಯು ಕೂಡಲೇ ಗುರುವಾಗಬಲ್ಲನು. ಲೌಕಿಕ ಜನರು ಒಬ್ಬ ಮುಕ್ತಾತ್ಮನಿಂದ ಮಾರ್ಗದರ್ಶನ ಪಡೆಯಲು ಆಸಕ್ತರಾಗಿರುವುದಿಲ್ಲ, ಬದಲು ತಾವೇ ಕಲ್ಪಿಸಿಕೊಂಡ ವಿಚಾರಗಳಲ್ಲಿ ಬಹುವಾಗಿ ಆಸಕ್ತರಾಗಿರುತ್ತಾರೆ. ಇದು ನಮ್ಮ ರೋಗ, ಭೌತಿಕ ರೋಗ. ಭೌತಿಕ ನಮಗೆ ನಮ್ಮದೇ ಕಲ್ಪಿಸಿಕೊಂಡ ವಿಧಾನಗಳನ್ನು ನಾವು ನಂಬುತ್ತಾ ಇದ್ದೇವೆ. ಇದರಿಂದಾಗಿ ಅವರು ಮತ್ತೆ ಮತ್ತೆ ತಮ್ಮ ಪ್ರಯತ್ನಗಳಲ್ಲಿ ವಿಫಲರಾಗುತ್ತಾರೆ. ಇಡೀ ಜಗತ್ತು ಈಗ ಬದ್ಧಾತ್ಮರು ಕೊಡುವ ಅಸಮರ್ಪಕ ಮಾರ್ಗದರ್ಶನದಂತೆ ನಡೆಯುತ್ತಿರುವುದರಿಂದ ಇಡೀ ಮಾನವ ಸಮಾಜವೇ ಸಂಪೂರ್ಣವಾಗಿ ಮೋಹಕ್ಕೆ ಒಳಗಾಗಿದೆ. ಹರೇ ಕೃಷ್ಣ. ಮಾತಾಜಿ ಯಾರೋ ರೈಸ್ ಮಾಡಿದ್ರ ಹ್ಯಾಂಡ್ಸ್? ಕವಿತಾ ಮಾತಾಜಿ ಹೇಳಿ ಮಾತಾಜಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ. ನೀವೇನೋ ಪ್ರಶ್ನೆ ಇದ್ರೆ ಏನಾದ್ರು ಅದಕ್ಕೆ ಕೈ ಎತ್ತಿದಾರೋ ಗೊತ್ತಿಲ್ಲ, ಯಾಕೆ ಎತ್ತಿದ್ದೀರಾ ನೀವು ಅಂತ. ಓಕೆ, ಸೊ ಯಾರಿಗೂ ಏನೇನು ಇದಿಲ್ಲ ಅಂದ್ರೆ ನಾನು ಇವತ್ತಿಗೆ ನಿಲ್ಲಿಸ್ತೇನೆ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ.